ಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಭೀತಿಗೊಳಿಸುವಂತಹ ಕಾರ್ಗತ್ತರು, ಮೇಲೆ ನೋಡಿದರೆ ನೀಲವಾದ ಆಕಾಶ. ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡವರಮ್ಮ. ಒಂದೆಡೆ ಸೇರಿ ನಾವು ಯಾರು ಎನ್ನುವ ಹಾಗೆ ನಮ್ಮಲ್ಲೇ ಪ್ರಶ್ನೆ ಮೂಡಿಕೊಂಡಾಗ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ನೀನು ಸಾಕಾರಗೊಂಡವಳಿದ್ದೀಯ ಅಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನಮ್ಮ ಜನ್ಮಕ್ಕೆ ನೀನೇ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡೆ ಪದದ್ವಯಗಳಲ್ಲಿ ಜನನಿ ಎನ್ನುವ ಹಾಗೆ ಸ್ತುತಿಸಿದವರಿದ್ದೇವೆ. ಮಾತೆ, ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ. ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಕೊರೆಯೋ ಪಾದಿಯಲ್ಲಿ ನಮ್ಮೂವರನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮ ನೀನೆ, ತಂತ್ರಾತ್ಮ ನೀನೆ, ಸರ್ವಶಕ್ತಿ ಸ್ವರೂಪಿಯಾದಂತ ನೀನು ಭಕ್ತಿಯಿಂದ ನುತಿಸ್ತಾ ಇದ್ದೆ. ಗಾಢಂಧಕಾರದಲ್ಲಿ ಮುಳುಗಿರುವಂತ ಈ ಜಲರಾಶಿ ಮತ್ತೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಬತ್ತಿರುವ ಜಲರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದರೂ ಕೇಳಿಸಿ ಅದನ್ನೇ ಅನುಸರಿಸಿಕೊಂಡು ಮುಂದತ್ತಿ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿದೆ. ಭಕ್ತಿಯಿಂದ ಕುಸಿಸಿಕೊಂಡಾಗ ಅವ್ಯಕ್ತನಾದಂತ ನೀನು ಪ್ರಕಟಗೊಂಡೇ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನಾಗಿತ್ತು. ನಿನ್ನಿಂದ ನಮ್ಮ ಹುಟ್ಟಾಯಿತು ಎಂಬುದೇ ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ಮಾಡಬೇಕಾದ ಕರ್ತವ್ಯ, ನಮ್ಮ ಹೆಸರೇನು ಎಲ್ಲವನ್ನು ಕೂಡ ಸಾಣದಾಗದೆ ತಿಳಿಸಬೇಕು ತಾಯಿ. ಓ ತಾಯೇ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿದ್ದು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ ಅಮ್ಮ. ನೀನಲ್ಲದೆ ಅನ್ಯರಾರ್ಯರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮಗೊಂದೊಂದು ಶುಭ ನಾಮವನ್ನಿರಿಸುವಳಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ.
ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ಕೃತಾರ್ಥನಾದನಮ್ಮ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ. ಮಹಾಪ್ರಸಾದ ತಾಯೇ. ಮಕ್ಕಳೇ, ಅಮ್ಮ. ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ. ರಾಜಸುಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಚೆನ್ನಾಗಿ ತಾಯಿ. ಮಗನೇ ವಿಷ್ಣು, ಮಾತೆ ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾದ್ಯ ಶಿರೋಧಾರಿ. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ಮಾತೆ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮಾತೆ ಭೀತಮಾನಸರಾಗಿ ತೊಳಲಾಡುವಂತಹ ನಮಗೆ ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು ನೀನು. ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕು? ಕಷ್ಟ ಬಂದರೆ ನಾನು ಕೊಟ್ಟಂತಹ ಸೃಷ್ಟಿ ಪಾಲನಾಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮೂವರನ್ನು ಪೊರೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಒಂದೊಮ್ಮೆಗೆ ಜಲದಿಯಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡಿ ಎನ್ನುವ ಹಾಗೆ ಕೈಯನ್ನು ಹಿಡಿದವ. ಈಗ ಹಾಗಲ್ಲ, ವ್ಯತ್ಯಾಸವೇ ಆಯಿತು. ಹೌದಾ? ಅಮ್ಮ, ನೀನೇ ಯೋಚನೆ ಮಾಡು. ಹೇಗೆ? ಈ ಕ್ಷೇತ್ರದಲ್ಲಿ ಅಮ್ಮನನ್ನ ಕಾಣಬೇಕು ಅಂತಾದ್ರೆ ಎಷ್ಟು ಕಾಲ ಹೋಯಿತೋ. ಇದು ನಮಗೆ ಭಾಗ್ಯ. ಹೌದಲ್ಲ? ಅಮ್ಮನನ್ನು ಕಾಣುವ ಯೋಗ ಸಿಕ್ಕಿತಲ್ಲ. ಪ್ರತ್ಯಕ್ಷಗೊಂಡಂತಹ ಮಾತು. ಮೂವರಿಗೆ ನಾಮಕರಣವನ್ನು, ಮೂರು ಉದ್ಯೋಗವನ್ನು, ಮೂರು ಕ್ಷೇತ್ರವನ್ನು ನೀಡಿ ಮಾತೆಗ ಅದೃಶ್ಯರಾಗಿದ್ದಾರೆ. ಸರಿ, ಹೀಗೆ ಇರುವುದು ನಾವು ಮೂವರೇ. ಅಮ್ಮ
ಮೊದಲಿಗೆ ಯಾರನ್ನು ಕೂಗಿದ್ದು? ಮಕ್ಕಳೇ ಅಂತಲೂ ಹೆಸರು ಯಾರ್ದು ಕರೆದಂತ ಕೇಳಿ ಹಾಗೆ ನೀನು ಕೇಳಬೇಕಲ್ಲ. ಹೌದು ಬ್ರಹ್ಮ ಅಂತ. ಹೌದು. ಅಲ್ಲ, ಬ್ರಹ್ಮ ಅಂದ್ರೆ ನೀನೇ ಯೋಚನೆ ಮಾಡು. ಹೇಗೆ? 3 ಹೆಸರನ್ನು ಒಮ್ಮೆಲೆ ಕರೆಯುವುದಕ್ಕಾಗುತ್ತದ? ಆಗುವುದಿಲ್ಲ. ಬ್ರಹ್ಮ ಅಂತ ಹೇಳಿ ಇಲ್ಲದಿರ ಬ್ರಹ್ಮ ದೊಡ್ಡವರಿಗೆ ಮೊದಲು ಅಂತ ಆಗ್ತದೆ. ಹೌದು. ಹಾಗೆ ಗೊಂದಲ ಆಗುದು ಬೇಡ. ನಿನ್ನ ಮಾತು ಸರಿ. ಸರಿ. ದೊಡ್ಡವರನ್ನು ಮೊದಲು ಕರೆಯುವುದು. ಇರ್ಲಿ. ಬ್ರಹ್ಮ ಅಂದ್ರೆ ಪದ ಅರ್ಥ ಏನು? ನಿನ್ಗೆ ಗೊತ್ತಿದೆಯಾ? ನಿನಗೆ ಗೊತ್ತುಂಟಂತ ಕೇಳಿದ್ದು. ಅಲ್ಲ, ನಿನಗೆ ಗೊತ್ತಿದ್ರೆ ನನಗೆ ಗೊತ್ತಿದ್ದ ಹಾಗೆ. ಯಾಕಂದ್ರೆ ಜೊತೆಯಲ್ಲಿ ಇರ್ತೀಯಲ್ಲ ನೀನು. ಹೌದಾ? ಏನದು ಬ್ರಹ್ಮ? ದೊಡ್ಡದು. ಅದುವೇ. ಎಷ್ಟು ದೊಡ್ಡದಂತ ಕೇಳ್ಬೇಡ. ಎಷ್ಟು ದೊಡ್ಡದಿರಬಹುದು? ನಿನ್ನ ಅಳತೆಗೆ ಸಿಗುವುದಿಲ್ಲ ನಾನು. ಅಂದ್ರೆ ಲೆಕ್ಕಕ್ಕಿಂತ ಹೊರಗಿಡ್ಬೇಕ ಬ್ರಹ್ಮ? ಅದೇನು ಲೆಕ್ಕಕ್ಕಿಂತ ಒಳಗೆ? ಅದೇ ಅಳತೆಗಿಂತ ಅಳತೆ ಮಾಡೋದಕ್ಕೆ ಕಷ್ಟವಾಗಿತ್ತು ಆಗ. ಹೌದು. ಸರಿ. ಮತ್ತೆ ಗುಣ ಏನು? ರಾಜಸ ಗುಣ. ಒಂದು ಅರಸನಿಗಿರಬೇಕಾದಂತಹ ಗುಣವನ್ನು ಮಾತೆ ನನಗೆ ಅನುಗ್ರಹಿಸಿದ್ದಾರೆ. ಹೌದು. ಅಷ್ಟೇ ಅಷ್ಟೇ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದನೆ ಸೃಷ್ಟಿಸಿತು ಬ್ರಹ್ಮ. ಸೃಷ್ಟಿಯ ಕಾರ್ಯವನ್ನು ನೀಡಿದ್ದಾನೆ. ಸರಿ. ಇಷ್ಟೆಲ್ಲ ಪಡೆದುಕೊಂಡಂತಹ ನಾನು ಯೋಚನೆ ಮಾಡುವುದು ಯಾವುದನ್ನು ಮೊದಲು ಸೃಷ್ಟಿ ಮಾಡುವುದು ಹಾಗೆ ಮಾಡುದಿದ್ರೆ ಒಳ್ಳೇದೇ ಸೃಷ್ಟಿ ಮಾಡಿ, ಇನ್ನು ಕೆಟ್ಟದ್ದಕ್ಕೆಲ್ಲ ಅವಕಾಶ ಇಲ್ಲ. ಹೌದಾ? ಒಬ್ಬ ನೇತಾರ ಬೇಕು. ನೇತಾರ ನಾಯಕ. ಅದು ಯಾಕೆ ಯಜಮಾನ ಬೇಕು? ಯಾವುದನ್ನು ಸಂಘವನ್ನು ಮುಂದಕ್ಕೆ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ವ್ಯವಸ್ಥಾಪಕ ಬೇಕು. ಅದು ಹೌದು ಬ್ರಹ್ಮ. ಹಾ. ಯಜಮಾನಿಕೆ ಅನ್ನೋದು ಬಹಳ ಅಗತ್ಯ. ಹೌದು. ಯಜಮಾನ ಸಮರ್ಥ ಇದ್ರೆ ಕಾರ್ಯ ಅನ್ನೋದು ಸುಸೂತ್ರವಾಗುತ್ತದೆ. ನಿಜ. ಇಲ್ಲದಿದ್ರೆ ಏನಾಗುತ್ತದೆ? ಎಲ್ಲ ವಸ್ತು ಬಂದವರೆಲ್ಲರೂ ಯಜಮಾನರಾಗುವುದು. ಯಜಮಾನ ಸಮರ್ಥ ಇದ್ರೆ ಒಂದು ಕಾರ್ಯ ಸರಿಯಾದ ಕಾಲಕ್ಕೆ ಪೂರ್ಣ ಆಗುತ್ತೆ. ಹೌದು. ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳಿಗೆ ಯಜಮಾನ ಬೇಕು ಎನ್ನುವ ಹಾಗೆ ನೀನು ಹೇಳಿದ್ದಿ. ಹಾಗಿದ್ರೆ ಯಾರಾಗಬಹುದು? ಯಾರಾಗಬಹುದು? ನಿಮ್ಮಿಬ್ಬರ ಮುಖವನ್ನು ನೋಡುವುದು. ಮುಖದಲ್ಲಿ ಸುಖವೇ ಇಲ್ಲ. ನೀನು ಕಣ್ಣು ಮುಚ್ಚಿ ಮಾತಾಡು. ಯಾಕೆ ಕಣ್ಣು ಮುಚ್ಚಿ ಮಾತಾಡಲ್ಲ ಅಂತ ಹೇಳ್ತೀಯಲ್ಲ. ಅಲ್ಲ, ನಾಯಕನಾಗುವುದಕ್ಕೆ ಯೋಗ್ಯತೆ ಮತ್ತೆ ಸಾಮರ್ಥ್ಯ ಇದ್ದವನು ಯಾರು? ಇದನ್ನು ಸರಿಯಾಗಿ ತಿಳಿದುಕೊಂಡಾಗ ಬ್ರಹ್ಮನಾದಂತಹ ನಾನೇ ಸಮರ್ಥ. ಓಹೋ, ಇಷ್ಟೆಲ್ಲ ನೀನು ನಿನ್ನನ್ನು ದೊಡ್ಡವ ಅಂತ ಹೇಳಿಕೊಳ್ಳುವುದಕ್ಕ? ಹೌದು. ಸರಿ, ಹಾಗಿದ್ರೆ ಮುಂದೆ ಏನು? ಹರೇ ಮಾತಿನಿಗೆ ಪಾಲನೆ ಕಾರ್ಯವನ್ನು ನೀಡಿದ್ದಾನೆ. ಇನ್ನು ಮುಂದಕ್ಕೆ ಬ್ರಹ್ಮಣಾತ್ಯ ಅಂತ ಏನನ್ನು ಪಾಲನೆ ಮಾಡತಕ್ಕದ್ದು. ಹರ ಏನು ಸುಮ್ಮನೆ ಈಗ ನಾನು ಮಾತನಾಡುವ ಸಮಯ ಬಂದಾಗ ಮಾತನಾಡ್ತೇನೆ, ಒಟ್ಟು ಮಾತನಾಡುವ ಕ್ರಮ ಇದೆ. ಹೌದಾ? ಲಯದ ಕಾರ್ಯವನ್ನು ಮಾತಿನಿಗೆ ನೀಡಿದ್ದಾನೆ. ಇನ್ನು ಮುಂದಕ್ಕೆ ಬ್ರಹ್ಮನ ಅತ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದ್ದು. ನೀವಿಬ್ಬರು ನಾನು ಹೇಳಿದಂತೆ ಕೇಳ ಬ್ರಹ್ಮ ಅಮ್ಮ ಅನುಗ್ರಹಿಸಿದಂತಹ 3 ಕರ್ತವ್ಯ, ಸೃಷ್ಟಿ ಸ್ಥಿತಿ ಲಯ, ಇದು ಒಂದನ್ನು ಬಿಟ್ಟು ಒಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮನೇ ಆಡಿದ್ದಾಳೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಪ್ರಪಂಚವನ್ನು, ಲಯವಾದ ಪ್ರಪಂಚವನ್ನು ನೀ ಸೃಜಿಸಬೇಕು. ಅವನಿಂದ ನೀನು ಅಂತಾಯ್ತಲ್ಲ, ನನ್ನಿಂದ ನೀನಂತಾಯ್ತಲ್ಲ, ನಿನ್ನಿಂದ ನಾನಾದ್ರೂ ನನಗೆ ಸಮಸ್ಯೆ ಇಲ್ಲ. ಈಗ ನಿನಗೆ ನಾಯಕ ಆಗುವುದಕ್ಕೆ ಹೊರಟದ್ದು ನೀನಲ್ವೋ? ಹಾಗಾಗಿ ಹೇಳು, 3 ಕಾರ್ಯವು ಸಮಾನ ಎನ್ನುವ ಹಾಗೆ ಒಂದೇ ಮನಸ್ಥಿತಿಯಲ್ಲಿ ನಾವು ದುಡಿಯಬೇಕಾದ. ಮತ್ತೆ ನೀನು ನಾನು ಯಜಮಾನ ಎನ್ನುವ ಹಾಗೆ ಆಡಿಕೊಂಡದ್ದು, ಅಮ್ಮ ನನ್ನನ್ನು ಮೊದಲಾಗಿ ಕರೆದದ್ದು ಎನ್ನುವ ಹಾಗೆ. ಹೌದು. ನಿನಗೆ ಕಳೆದ ಕಲ್ಪದ ಯೋಚನೆಗೆ ಒಂದು ವಿಚಾರ ಹೇಳ್ತೇನೆ. ಏನದು? ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾಗ ಅಮ್ಮ ಬಂದಾಗ ಮೊದಲಾಗಿ ಯಾರನ್ನು ಅಪ್ಪಿಕೊಳ್ಳುವುದು, ಕರೆಯುವುದು ಹೇಳು ನೋಡು? ಯಾರನ್ನು? ಇದ್ದ ಮಕ್ಕಳಲ್ಲಿ ಸಣ್ಣ ಮಗುವನ್ನು. ಯಾಕೆ? ಅಮ್ಮನನ್ನು ಕಂಡಾಗ ಮಗು ಅಳುವುದಕ್ಕೆ ಆರಂಭಿಸ್ತದೆ. ಇನ್ನು ಬ್ರಹ್ಮ ಅಳುವುದು ಬೇಡ ಅಂತ ಅಮ್ಮ ಕರೆದಿರಬಹುದು. ಹೌದಾ? ನಿನ್ನ ಮಾತನ್ನೇ ಮುಂದುವರಿಸ್ತೇನೆ. ಒಂದು ತಾಯಿಗೆ 4 ಮಕ್ಕಳಿದ್ರೆ ಯಾವುದೊಂದು ಘನಕಾರ್ಯ ಆಗಬೇಕಿದೆ, ತಾಯಿ ಮೊದಲಿಗೆ ಯಾರನ್ನು ಕರೆಯುವುದು? ದೊಡ್ಡ ಮಗನ, ಹಿರಿಯ ಮಗನ. ಯಾಕೆ? ಆ ಕೆಲಸವನ್ನು ಮಾಡಬೇಕು ಅವನು. ಆಗ ಅಮ್ಮನ ಯೋಚನೆ ಹೇಗಿರ್ತದೆ ಬ್ರಹ್ಮ? ಹೇಗಿರ್ತದೆ? ದೊಡ್ಡವನಾದವ ಕೊಟ್ಟ ಕಾರ್ಯವನ್ನು ಕ್ಷಣದಲ್ಲಿಯೇ ಮಾಡಿ ಪೂರೈಸ್ತಾನೆ. ಈಗ ನಾನು ಕೆಲಸ ಮಾಡುವುದಿಲ್ಲ ಅಂತ ಅರ್ಥವೇನದು? ಅಲ್ಲ, ಮಾಡುವುದಿಲ್ಲ ಅಂತ ನೀನು ಮಾಡ್ಲಿಲ್ಲ. ಮಾತ್ರ ಅರ್ಥ ಅದೇ ಅಲ್ಲ ನೋಡು. ನಾನೊಬ್ಬನಿಗೊಂದು ಸಂಪತ್ತು ಕೊಡ್ತೇನೆ ಅಂತ ಹೇಳಿ, ಕೊಡ್ತೇನೆ ಅಂತ ಹೇಳಿದ್ರೆ ಸಾಕ ಕೊಡ್ಬೇಕು. ಹೌದು. ಕಾರ್ಯವನ್ನು ಮಾಡುವುದಕ್ಕೆ ಮುಂದಿರ್ತಾ ಇದ್ದೇವೆ, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಅಮ್ಮನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಬೇಡ. 3 ಕಾರ್ಯವು ಸಮಾನ ಎನ್ನುವ ಹಾಗೆ ಮುಂದುವರಿದು ಒಂದು ಒಳ್ಳೆ ಪ್ರಪಂಚವನ್ನು ನಿರ್ಮಾಣ ಮಾಡು. ಒಳ್ಳೆ ಅವಕಾಶ ಬಂದಿದೆ ಈ ಬಾರಿ. ಈಗವಾದ್ರೂ ಒಂದು ನಮ್ಮ ಒಳ್ಳೆ ಪ್ರಪಂಚವನ್ನು ನಮ್ಮನ್ನು ನಾವು ಉಳಿಸಿಕೊಳ್ಳುವ ಕೆಲಸ ಮಾಡಿ. ಈಗ ನಾಯಕನಾಗುವುದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ ನನ್ನ ಬಗ್ಗೆ. ಬಿಡು. ಅಲ್ಲದೇನು? ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಾದಂತಹ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡುವ ಮೊದಲು ನಮ್ಮೂವರೊಳಗೆ ನಾಯಕ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟವನಿದ್ದಾನೆ. ಬ್ರಹ್ಮ ನೀನೇ ದೊಡ್ಡವ. ಹೇಳ್ಬೇಕಿತ್ತು, ಇಷ್ಟಿನ ಮಾತಾಡ್ಲಿಕ್ಕಿತ್ತವನು. ಅಲ್ಪ ಸಂತೋಷ. ಯಾಕೆ? ಎಲ್ಲವೂ ಇಲ್ಲಿ ನೀನು ಮಾತ್ರವಲ್ಲ, ಮತ್ತೆ ನಿನ್ನ ಜೊತೆಗೆ ಹರಿಯೂ ದೊಡ್ಡವ. ಹೌದಾ? ಮುಂದೆ ಏನಾದ್ರೂ ಉಂಟಾ? ಇಲ್ಲಿ ನೀವಿರುವರು ದೊಡ್ಡವರಾಹುದು, ಆದರೆ
ನನ್ನಷ್ಟು ದೊಡ್ಡವರು ಇರುವರೂ ಅಲ್ಲ. ಸ್ವಲ್ಪ ಅಧಿಕ ಪ್ರಸಂಗವಾಯಿತು. ದೊಡ್ಡವರು ಅಂತ ಹೇಳಿದ್ರೆ ಸಾಕಾಗುತ್ತದೆ. ಆಧಾರ ಬೇಕು. ಸರಿಯಾದ ಆಧಾರ, ಸರಿಯಾದ ಆಧಾರ ಉಂಟು. ಹೇಗೆ? ಅಮ್ಮ ಮುಂದಕ್ಕೆ ತೊಂದರೆ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ಆಧಾರ ಕೊಟ್ಟೇ ಕಳುಹಿಸಿದ್ದಾಳೆ. ಹೌದಾ? ಅಮ್ಮ ನನ್ನನ್ನು ಕರೆದದ್ದು ಮಗನೇ ಈಶಾ ಎನ್ನುವ ಹಾಗೆ. ಈಶಾ ಅಂದ್ರೆ ಯಜಮಾನ. ಯಾರಿಗೆ? ಯಾರು? ನಿನಗೆ ಯಜಮಾನ. ನನಗೆ ಯಜಮಾನ ಆಗುದಕ್ಕೆ ಜನ ಪ್ರಗಿದಂಡಿಗೆ. ಹೌದು. ಹೇಗೆ? ನಿನಗೆ ದೇಹಕ್ಕೆ ಒಂದೇ ತಲೆ ಸಾಕು ನಂಗೆ. ಆಹಾ, ನನಗೆ ಹಾಗಲ್ಲ. ಮತ್ತೆ 5 ತಲೆಗಳುಂಟು. ಹೌದಾ? ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವಂತ ಪಂಚಶಿರಗಳನ್ನು ಮಾತೆ ನೀಡಿದ್ದಾಳೆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಗಳನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಹೌದಾ? ಹೌದು. ಮಾತ್ರವಲ್ಲ, ನಿನಗೆ 2 ಕಣ್ಣು. ನನಗೆ ಹಾಗಲ್ಲ. ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತಹ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ಎನಗಿವೆ. ಅದು ಮುಚ್ಚಿಕೊಂಡಿದೆ. ಅದು ಮುಚ್ಚಿಕೊಂಡಿದೆ ಬ್ರಹ್ಮ. ಒಂದು ಮಾತು ನೆನಪಿಟ್ಟುಕೋ, ನನ್ನದಾದಂತಹ ಹೆಚ್ಚಿನ ಕಿಚ್ಚಿನ ಕಣ್ಣನ್ನು ತೆರೆದ್ರೆ ಸಕಲವೂ ಲಯ. ಆಗ ನಿನ್ನ ಸೃಷ್ಟಿಗೆ ಬೆಲೆಯೇ ಇರುವುದಿಲ್ಲ ಬ್ರಹ್ಮ. ಯಾವಾಗ ತೆರೀತಿ ನೀನು? ನಾನು ಮನಸ್ಸು ಮಾಡಬೇಕು. ಮನಸ್ಸು ಯಾವಾಗ ಮನಸ್ಸು ಮಾಡ್ತೀನಿ? ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಲೋಕಕ್ಕೆ ವಿರೋಧವಾಗಿ ನಡೆಯುತ್ತೆ ಎಂದಾದರೆ ಆಗ ನನ್ನ ಕಣ್ಣನ್ನು ತೆರೆತ್ತೇನೆ. ಅಮ್ಮ, ನೀನು ಹೇಳ್ತಾ ಇದ್ದಿ ನಾನು ನಾಯಕ ಎನ್ನುವ ಹಾಗೆ. ನೀನು ಯಾವ ರೀತಿಯ ನಾಯಕ? ಹೇಗೆ ಹೇಗೆ ಕಂಡಿದ್ದೀನಿ? ಈ ನಾಯಕರುಗಳಲ್ಲಿ 4 ವಿಧವನ್ನು ಕಾಣಬಹುದು. ಹೌದಾ? ಒಂದು, ದುಡಿದು ನಾಯಕರಾಗುವುದು. 2ನೆಯದ್ದು ಯಾರ್ಯಾರನ್ನೋ ದುಡಿಸಿ ನಾಯಕರಾಗುವುದು. 3ನೆಯದ್ದು ತಾನೂ ದುಡಿದು ತನ್ನವರನ್ನು ದುಡಿಸಿ ನಾಯಕರಾಗುವುದು. 4ನೆಯದ್ದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಹೀಗೆ ಈ ಬ್ರಹ್ಮ ಹೇಗೆ? ಬ್ರಹ್ಮನನ್ನು ಕಾಣುವಾಗ ಬ್ರಹ್ಮ ಬರೇ ಪ್ರಚಾರದಲ್ಲೇ ನಾಯಕ ಎನ್ನುವ ಹಾಗೆ. ಯಾಕೆ ನಾನು ಹೇಳಿದೆ? ನಾಯಕನಾದವನು ತನ್ನದಾದಂತಹ ಕಾಯಕವನ್ನು ಪೂರ್ತಿಗೊಳಿಸಿ ಆಮೇಲೆ ನಾಯಕನೆನಿಸಿಕೊಳ್ಳಬೇಕು. ನಾಯಕನಾದವನಿಗೆ ಮೊದಲು ಕೆಲಸ, ಆಮೇಲೆ ಪ್ರಚಾರ. ಇದು ಪ್ರಚಾರವೇ ಕೆಲಸ ಆಗಬಾರದಲ್ವ ಬ್ರಹ್ಮ? ಹಾಗಾಗಿ ಹೇಳ್ತಾ ಇದ್ದೇನೆ, ನಮ್ಮೂವರೊಳಗೆ ಜಗಳ ಯಾಕೆ? ನಾವು 3 ಸಮಾನರು ಎನ್ನುವ ಹಾಗೆ ತಾಯಿ ಹೇಳಿದ ಕಾರ್ಯವನ್ನು ಮಾಡುವ. ಅದನ್ನು ಹೊರತಾಗಿ ನಾನೇ ಶ್ರೇಷ್ಠ, ನಾನೇ ಜ್ಯೇಷ್ಠ ಎನ್ನುವ ಹಾಗೆ ನಿನ್ನ ತಲೆಯಲ್ಲಿದ್ರೆ ನಿನ್ನ ದೊಡ್ಡತನ ನಾವು ಒಪ್ಪಲಿಕ್ಕಿಲ್ಲ. ನಿನ್ನ ಮಾತನ್ನ ಕೇಳುವಾಗ ನಗು ಬರುತ್ತಾ ಇದೆ. ಏನು? ಜೀವರಾಶಿಯನ್ನು ಸುಟ್ಟು ಬೂದಿ ಮಾಡಿ ಹಣೆಗೆ ಬಿಟ್ಟಿರುವ ಸಾಮರ್ಥ್ಯ ಇದ್ದವ ನಾನು. ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ನಾನು ಸೃಷ್ಟಿ ಮಾಡಲಿಲ್ಲ. ನಾನು ಸೃಷ್ಟಿಯೇ ಮಾಡಲಿಲ್ಲ. ಅದೇ ತೊಂದರೆ. ಈಗ ಸೃಷ್ಟಿ ಮಾಡು ಬ್ರಹ್ಮ. ನಾನು ಸೃಷ್ಟಿ ಮಾಡಿದ್ರೆ ನೀನು ಯಾವುದನ್ನು ಲಯ ಮಾಡ್ತೀನಿ, ಅವರು ಯಾವುದನ್ನು ಪಾಲನೆ ಮಾಡ್ತಾನೆ. ಹಾಗಾಗಿ ಸೃಷ್ಟಿಯಾಕಾರವೇ ಕಾರ್ಯವೇ ಘನ ಅಂತ ನೀ ಹೇಳಿದೆ. ಹೌದು. ಅದಲ್ಲ ಎನ್ನುವ ಹಾಗೆ ನಾನು ಯಾಕೆ ಅಲ್ಲ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಅಂತಾದ್ರೆ ಎಷ್ಟು ಕಾಲ ಬೇಕು? ಕ್ಷಣಿಕ ಸಾಕು. ಹೌದಾ? ಹರನದಾದಂತಹ ಲಯದ ಕಾರ್ಯವು ಹಾಗೆ ಕ್ಷಣದಲ್ಲಿ ಮಾಡಿ ಪೂರೈಸುವಂತಹ ಕರ್ತವ್ಯ. ನನ್ನ ಪಾಲನ ಕಾರ್ಯ ಹಾಗಲ್ಲ. ಹೇಗೆ? ಜೀವಿಯೊಂದು ಹುಟ್ಟಿದ ಕಾಲದಿಂದ ಕೊನೆಯವರೆಗೆ ಜೀವಿಯನ್ನು ಪಾಲಿಸಬೇಕಾದದ್ದು ಪಾಲನಾಕರ್ತವಾದಂತಹ ನನ್ನ ಹೊಣೆಗಾರಿಕೆ. ನಿಜ. ಜೀವಿಯೊಂದು ಹುಟ್ಟಿದ ಕಾಲಕ್ಕೆ ಕೊಟ್ಟು ಬೇಕಾದದನ್ನು ಕೊರೆಯಬೇಕಾದವ ನಾನು. ಈಗ ನಿನ್ನ ಸೃಷ್ಟಿಗೆ ಕಾಲ ಕಾಲಕ್ಕೆ ಏನು ಬೇಕು, ಕೊಡದಿದ್ರೆ ಏನಾಗ್ತದೆ? ಕೆಟ್ಟು ಹೋಗ್ತದೆ. ನಿಮಗೆ ಎಲ್ಲ ಗೊತ್ತಿಲ್ಲ. ವಿಷಯ ಹೌದು. ಎಲ್ಲ
ಎಲ್ಲ ಗೊತ್ತಿದ್ದು ವಾದ ಮಾಡ್ತೀನಿ. ಪಾಲನೆ ಮಾಡುವ ನೀನಲ್ಲ. ಅದೇ ಹಾಗಾಗಿ ನಿನ್ನ ಸೃಷ್ಟಿಗೆ ಬೆಲೆ ಬರಬೇಕು ಅಂತಾದ್ರೆ, ನೆಲೆ ಸಿಗಬೇಕು ಅಂತಾದ್ರೆ ಪಾಲನಾಕರ್ತವಾದಂತಹ ನಾನು ಬೇಕು. ಹಾಗಾಗಿ ನನ್ನನ್ನು ದೊಡ್ಡವ ಎನ್ನುವ ಹಾಗೆ ಒಪ್ಪಬೇಕು. ಹರಿ, ದಿವಸಕ್ಕೆ 84 ಲಕ್ಷ ಜೀವರಾಶಿಯನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದವ ನಾನು. ಆದ್ರೆ ಒಂದೇ ರೀತಿಯಾದಂತಹ ಜೀವರಾಶಿಯನ್ನು ಸೃಷ್ಟಿ ಮಾಡುವುದಿಲ್ಲ. 4 ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉದ್ಭೇದ ಎಂಬುದು ಒಂದೊಂದು ದಾರಿಯಲ್ಲಿ ಹುಟ್ಟಿಕೊಳ್ಳುತ್ತದೆ. ಹೌದು. ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದತ್ತ ನಾನು ಹೀಗೆ ಬರೆದಿರಬೇಕು. ಇಂಥದೇ ಕಾಲ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ಕರ್ಮಾನುಸಾರವಾಗಿ ಪಾಪ ಪುಣ್ಯಾನುಗುಣವಾಗಿ ಲಯ ಆಗ್ಬೇಕು. ನಾನು ಬರದಂತೆ ನೀನು ಪಾಲನೆ ಮಾಡಬೇಕು. ನಿನ್ನ ಹಣೆ ಬರ ಓದಬೇಕು ಅಂತಂದ್ರೆ ಜೀವರಾಶಿಗಳ ಮೇಲೆ ಬರೆಯುವ ಹಣೆ ಬರ. ಹಾಗಾಗಿ ನೀನೇ ಯೋಚನೆ ಮಾಡು. ಹೇಗೆ? ಸೃಷ್ಟಿ ಬೇರೆ, ಕರ್ಮ ಬೇರೆ. ಸೃಷ್ಟಿ ಆದ ಬಳಿಕ ಜೀವನದಲ್ಲಿ ಕರ್ಮ ಎನ್ನುವುದು ಆರಂಭ ಆಗುತ್ತದೆ. ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಜೀವನ ಸಿಗ್ತದೆ. ಕೆಟ್ಟ ಕರ್ಮವನ್ನು ಅನುಸರಿಸಿದ್ರೆ ಜೀವನವು ಕೆಟ್ಟದಾಗಿರುತ್ತದೆ. ಈಗ ನೀನು ಕಳೆದ ಕಲ್ಪದಲ್ಲಿ ಜೀವರಾಶಿ ಒಂದು ಪಾಪ ಮಾಡಿದೆ ಎನ್ನುವ ಕಾರಣಕ್ಕಾಗಿ ಪಡೆದ ಜನ್ಮದಲ್ಲಿ ಆಯುಷ್ಯ ಇಷ್ಟು ಅಂತ ನೀ ಬರೀಬಹುದು. ಆದರೆ ಜೀವಿಯೊಂದು ತಾನು ಪಡೆದಂತಹ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. ಸತ್ಕರ್ಮಗಳ ಮೂಲಕ ಪುಣ್ಯ ಸಂಚಯನವನ್ನು ಮಾಡಿ ತನ್ನ ಆಯುಷ್ಯವನ್ನು ವೃದ್ಧಿಸುವುದಕ್ಕೆ ಒಂದು ಅವಕಾಶ ಉಂಟು. ಇದೆ ಆಯುಷ್ಯವರ್ಧನೆ ಅಂತ ಹೇಳ್ತಾರೆ. ಜೀವಿಯೊಂದು ಈ ರೀತಿಯಾಗಿ ಬದುಕಬೇಕು ಅಂತಾದ್ರೆ ಏನಾಗಬೇಕು? ಸತ್ಯದ ನಡೆಯಲ್ಲಿ ನಡೆಯಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ತ್ಯಾಗ ಜೀವಿಯಾಗಬೇಕು, ಇನ್ನೊಬ್ಬರ ನೋವಿಗೆ ಮನಸ್ಸು ಕರಗಬೇಕು. ಹೀಗೆಲ್ಲ ಇದ್ರೆ ಜೀವಿಯು ತನ್ನದಾದಂತಹ ಆಯುಷ್ಯವನ್ನು ವೃದ್ಧಿಸುವುದಕ್ಕೊಂದು ಅವಕಾಶ ಇರುತ್ತದೆ. ಇದಕ್ಕೆ ಕಾರಕ, ಪೂರಕ, ಪ್ರೇರಕ ಯಾರು? ಪಾಲನಾಕರ್ತವಾದಂತಹ ನಾನು. ಹಾಗಾಗಿ ನಿನ್ನ ಸೃಷ್ಟಿಗಿಂತ ನನ್ನ ಪಾಲನೆಯೇ ಶ್ರೇಷ್ಠ. ನನ್ನನ್ನು ದೊಡ್ಡವಾದ ನಿನ್ನನ್ನು ದೊಡ್ಡವಾದ ಒಪ್ಪುವುದಿಲ್ಲ. ಏನು ಮಾಡ್ಬೇಕು? ನಾವು ಇಬ್ಬರು ಒಂದು ಕೆಲಸ ಮಾಡುವ, ವಾದ ಮಾಡೋದು ಬೇಡ, ಮತದ ಅವಕಾಶ. ಮಹಾನಾಯಕನು ನೀನು ಅಂತ ಇವನಲ್ಲಿ ಕೇಳು. ಹರಿ ನೀನೆಂದ ವಚನ ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ, ನಿನ್ನಲ್ಲಿ ಮಾತೇ ಬೇಡ. ಹರಿ, ಒಂದು ಜೀವಿಯು ಕಣ್ತೆರೆದರೆ ಆ ಜೀವಿಯ ಜನನ, ಒಂದು ಜೀವಿಯು ಕಣ್ಮುಚ್ಚಿದರೆ ಆ ಜೀವಿಯ ಮರಣ, ಆ ಜೀವಿಯು ಕಣ್ತೆರೆದು ಮುಚ್ಚುವುದರೊಳಗಿರುವುದೇ ಆ ಜೀವಿಗೆ ಜೀವನ. ಹಾಗಾಗಿ ಅಂತಹ ಜೀವಿಗಳಿಗೆ ಜೀವನದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಂತು ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಅನ್ನವನ್ನು ಹಾಗೂ ಬದುಕುವುದಕ್ಕೆ ಬೇಕಾದಂತಹ ಸಕಲ ಪೋಷಕಾಂಶಗಳನ್ನು ಎರೆದು ಪಾಲಿಸುವವನು ನೀನು. ಆದ್ದರಿಂದ ನಿನ್ನ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ಹರಿಹರರು ಒಂದು ಎನ್ನುವ ಹಾಗೆ ಜಗತ್ತಿಗೆ ತೋರಿಸುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ, ತೋರು ನನಗೊಂದು ದಾರಿ. ಹರನೇ, ಜ್ಞಾನ ನಿಧಿಯಾದಂತಹ ನೀನು ಸರಿಯಾದ ತೀರ್ಮಾನವನ್ನು ಕೈದಿದ್ದಿ. ನಿಜ. ನಾವು ನಾಯಕತ್ವವನ್ನು ಆರಿಸುವಲ್ಲಿ ಮೊದಲು ಯೋಚಿಸಬೇಕು, ಆಮೇಲೆ ಆರಿಸಬೇಕು. ಆರಿಸಿದ ಬಳಿಕ ಯೋಚಿಸಿದ್ರೆ ಏನು ಫಲ ಇಲ್ಲ. ಈಗ ನೀನೇ ಆಡಿದೆ, ಮಹಾನಾಯಕನಾದಂತಹ ನೀನೇ ಆಗಬಹುದು ಎನ್ನುವ ಹಾಗೆ ಬ್ರಹ್ಮನು ಒಪ್ಪಿಕೊಂಡಾನು. ಅಷ್ಟೇ ಅಲ್ಲ, ಬ್ರಹ್ಮನ ಸೃಷ್ಟಿಗೆ ಇಂಥದ್ದೊಂದು ಅವಕಾಶ ಬಂದ್ರೆ ಮಹಾನಾಯಕನೇ ಆಗಬಹುದು ಅಂತ ಎಲ್ಲರೂ ತೀರ್ಮಾನಿಸ್ಯಾರು. ಹೀಗೆ ನಗುನಗುತ್ತಾ ಹರಳನ್ನು ಜೊತೆ ಸೇರಿಸಿಕೊಂಡೆ ನೀನು.
ಅದು ನಿನಗೆ ಅರ್ಥ ಆಗಲಿಲ್ಲ. ಅರ್ಥ ಆಯ್ತು. ಅಲ್ಲ, ನಿನಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಹೇಗೆ? ಒಳ್ಳೆತನ ಯಾವತ್ತಿದ್ರೂ ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯ ಅಷ್ಟೇ. ನಿನ್ನ ಜಾಣತನದ ಮಾತು ನನಗೆ ಬೇಡ, ಅರ್ಥ ಆಗ್ತದೆ. ಹೌದಾ? ನಿನ್ನ ಜೊತೆ ಬೇಕೆ ನಾನು? ಅಲ್ಲ, ನಾಳೆ ಬರ್ಬೇಕಾ? ಬರ್ತೀಯಾ? ಬರಲಾರೆ. ಯಾಕೆ ಬರುವುದಿಲ್ಲ ಅಂತ ಈಗ ಇಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬ ಯೋಚನೆ ಮಾಡಿಕೊಂಡಿರ? ನೀನು ಇಳಿದಾಗಿದೆ ಇನ್ನು ಇಳಿಸ್ತೇನೆ ಈಗ. ಹೌದೇನೋ? ಏನೀಗ? ಇಬ್ಬರು ಬಿಡಿ, 100 ಮಂದಿ ಬನ್ನಿ. 100 ಮಂದಿ ಇಲ್ವಾ? ಇಲ್ಲಿ 100 ಮಂದಿ ಲೆಕ್ಕ ಮಾಡು, ಸೃಷ್ಟಿ ಮಾಡು, ಲೆಕ್ಕ ಮಾಡಿ. ಸೃಷ್ಟಿ ಮಾಡ್ತೇನೆ ನಾನು ಈಗ. ಸೃಷ್ಟಿಯಲ್ಲಿಗೆ ಬಿಗಿದು ಬೆಂಡಿಗೆ ನಾಲ್ಕು ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನನ್ನ ಪಾದ ತಳಕ್ಕೆ ಬೀಳಬೇಕು. ಅಭಿನಯ ಒಳ್ಳೇದಾಗಿ ಅಭಿನಯ ಮಾಡಿದ್ದ ಮಾಡ್ಕೊಡ್ತೀನಿ. ಬ್ರಹ್ಮ ಕೈ ಮೇಲೆ ಹೋಗುವುದು ಬೇಡ. ಬೇಡವಾ? ನನಗೆ ಬದುಕು ಇಲ್ಲ, ನನಗೂ ಬದುಕಿಲ್ಲ, ಕಷ್ಟ ಆದೀತು. ಮತ್ತೆ ಕೈ ಮೇಲೆ ಹೋದ್ರೆ ಹೌದು ಅಂದ್ರೆ ಹೊಡೆದಾಟ ಮಾಡುವುದು ಬೇಡ ಅಂತ ನಾವೊಂದು ಕೆಲಸ ಮಾಡುವ. ಇಬ್ರು ಸೇರಿ ಕೈಯನ್ನು ಕೆಳಗೆ ಇಳಿಸುವ ಪ್ರಯತ್ನ. ಮೇಲೆತ್ತಿದ ಕೈಯನ್ನ ಇಳಿಸಿ ಹೋರಾಟ ಬೇಡ, ವಾದವೂ ಬೇಡ, ಮತ್ತೆ ಶೋಧನೆ ಎಂದು ಮಾಡು. ಯಾವುದನ್ನು? ಉದರ ಶೋಧನೆ. ಯಾರ ಉದರ? ನಿನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು, ಯಾರಲ್ಲಿ ಏನು ಎಷ್ಟು ಎನ್ನುವ ಹಾಗೆ ನೋಡುವ. ಹೆಚ್ಚಿದ್ದವರನ್ನು ದೊಡ್ಡವ ಅಂತ ಒಪ್ಪಿಕೊ. ಸರಿ, ನಿನ್ನ ಮಾತಿಗೆ ಒಪ್ಪಿಗೆ. ಹಾಗಲ್ಲ, ಹೇಗೂ ದೊಡ್ಡವನಾಗುವುದಕ್ಕೆ ನೀನು ಹೊರಟದ್ದಲ್ಲ. ದೊಡ್ಡವರು ಮೊದಲು ಹೋದ್ರೆ ಹೇಗೆ? ಬ್ರಹ್ಮ ಎಷ್ಟು ದೊಡ್ಡವನು ಅಂತ ನೋಡ್ಬೇಕಾ? ಮೊದಲು ನೀನು ಹೋಗ್ಬೇಕು. ಹಾಗೆ ಆಯ್ತಾ? ಅವಕಾಶ ಮಾಡಿಕೊಡ್ತೇನೆ. ಮದ ಎಂಬುದು ತಲೆಗೆಡಸಿ ಹೋಗಿದೆ. ಇವನ ಏರಿದ ಪಿತ್ತವನ್ನು ಕೆಳಗಿಳಿಸ್ತೇನೆ. ಒಬ್ಬಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ಉದರದಲ್ಲಿ ಇದ್ದು ಬ್ರಹ್ಮಾಂಡರಿಗೊಮ್ಮೆ ದಾರಿ ತೋರಿಸಿಕೊಡು. ಇಷ್ಟು ಮಾಡಲಿಲ್ಲ ನಾನು ಬ್ರಹ್ಮನೇ ಅಲ್ಲ. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ನವದ್ವಾರವನ್ನು ಬಂಧಿಸಿದ್ರೆ ನನಗೆ ಬದುಕುವುದಕ್ಕೆ ಕಷ್ಟ. ಸರಿ, ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಒಂದನ್ನು ತೆರೆದಿರ್ತೇನೆ. ಬಂದ್ರೆ ಅದರಲ್ಲೇ ಬನ್ನಿ ನೋಡಿ. ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳ ಹೊಕ್ಕೆ ಏನಾಶ್ಚರ್ಯ ಕಾಣ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳೂ ಇದೆ, ಜೀವರಾಶಿಗಳೂ ಇದೆ. ಆದ್ರೆ ಒಂದು ಆಶ್ಚರ್ಯ, ಯಾವ ಜೀವರಾಶಿಗಳಿಗೂ ಚೇತನ ಅನ್ನೋದೇ ಇಲ್ಲ. ಯಾಕೆ ಇರುವುದು ಎನ್ನುವ ಹಾಗೆ ಯೋಚಿಸಿದಾಗ ಚೇತನಾ ಸ್ವರೂಪಿಯಾದಂತಹ ನಾನಲ್ಲಿದ್ದರೆ ಜೀವಿಗಳಿಗೆ ಜೀವ ಇರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇರಲಿ, ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಇವನ ಉದರದೊಳಗೆ ಬಂಗಾರಮಯವಾದಂತಹ ಬೆಳಕು, ಸುವರ್ಣ ಕ್ಷೇತ್ರ. ಸರಿ, ಹಾಗಿದ್ರೆ ಇದನ್ನೆಲ್ಲ ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದೆ, ಬಾಯಿ ಮುಚ್ಚಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದ್ರೆ ಹರಿಯನ್ನು ಕೀಳಾಗಿ ಕಾಣಬಹುದು ಎನ್ನುವ ಹಾಗೆ ಬ್ರಹ್ಮನ ಯೋಚನೆ. ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೋಗಿದ್ದಾರೆ ಮುಖ್ಯವಾಗುತ್ತದೆ. ಹೊರ ಸಾರ್ತೇನೆ. ಸರ್ವಮೇ
ಯಾಕಂತ ಹೇಳಿದ್ರೆ ನನಗೂ ಆಶ್ಚರ್ಯ. ಈ ಕ್ಷೇತ್ರದಲ್ಲಿ ಹೀಗೆ ಉಂಟಲ್ಲ, ಇದು ಇತ್ತೋ, ಬರುವ ಹಾಗೆ ನಿರೀಕ್ಷೆ ಇತ್ತು, ನೆಮ್ಮದಿ ಆಯ್ತು. ಈಗ ಈ ಕ್ಷೇತ್ರ ಇದೊಂದು ಭಾಗ್ಯ ಸಿಕ್ಕಿತಲ್ಲ. ಯಾವುದು? ನಿನ್ನುದರದೊಳಗೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಇದೆ, ಜೀವರಾಶಿಯೂ ಇದೆ. ಹೌದಾ? ಆದ್ರೆ ಜೀವ ಇಲ್ಲ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿ, ಮತ್ತೆ ಜೀವ ಬರ್ತದೆ. ಸೃಷ್ಟಿಯ ಕಾರ್ಯ ಆಗಬೇಕು ಅಂತಾದ್ರೆ ಮೋದದಿ ಸೃಜಿಸಬೇಕು. ಮೋದ ಅಂದ್ರೆ ಯಾರು? ನಾನು. ಏನೇ ಇಲ್ಲಿ ಮತ್ತೆ ಮುಂದುವರಿದು ನೋಡಿದಾಗ ನಿನ್ನ ಉದರದೊಳಗೆ ಬಂಗಾರ. ಹೌದಾ? ನೀನು ಬಂಗಾರಪ್ಪ ಹಾಗೆ ಕಾಣ್ತೇನೆ. ಹಾಗಲ್ಲ, ಮತ್ತೆ ಉದರದೊಳಗುಂಟು. ನೋಡಿದೆ ಮುಟ್ಟಿದೆ ಮುಟ್ಟಿದೆ ತಟ್ಟಿದೆ. ಬಂಗಾರ ಮೆಟ್ಟದೆ ನಾನು ಹೇಳಿದ್ದ ಹಾಗಲ್ಲ. ಮತ್ತೆ ಹೀಗೆ ಮಟ್ಟಿ ತಟ್ಟಿ ಹೊರ ಬಂದೆ ಅಂತ ಹೇಳೋದಕ್ಕೆ ಹೊರಟದ್ದು. ನೀನು ಬೇರೆ ಹೇಳಿ ಬಂದಂತಹ ನಿನಗೆ ಒಂದು ಹೆಸರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ಹೆಸರು ಯಾರಿಗೆ ಯಾರು ಕೊಡೋದು? ಅಮ್ಮ. ಅಮ್ಮನಾಗುವ ಪ್ರಯತ್ನ ಇಲ್ಲ. ಅಮ್ಮನ ಕಾಲನೆ ಅಂತ ಹೇಳಿದ್ರೆ ಅಮ್ಮ ಅದು. ಹಾಗಾಗಿ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದ್ದೇನೆ ಅಂತ ನೀವು ದೊಡ್ಡ ಜನ ಆಗುವುದು ಬೇಡ. ಪಣದಂಡು ಇಟ್ಟುಕೊಳ್ಳುವಂತ ಜಾಯಮಾನವೇನಲ್ಲ. ಸರಿ, ಈ ನೋಡು, ಯೋಚನೆ ಮಾಡು. ಹೇಗೆ ಪಡ್ಕೊಳ್ಳೋದು ಮುಖ್ಯ ಅಲ್ಲ, ಪಡ್ತದ್ದನ್ನ ಸರಿಯಾದ ಕಾಲಕ್ಕೆ ಮರಳಿ ಕೊಡ್ತೇವೆ ನೋಡು. ಮಾನ ಪ್ರಾಣ ಎರಡೂ ಉಳಿತದೆ. ಕೊಡು ನಿನಗೊಂದು ಕೊಡ್ಬೇಕಂತ ಇದ್ದೇನೆ. ಆಗ ಹೇಳಿದ್ದೇನೆ. ಮತ್ತೆ ಮತ್ತೆ ನೀನು ಬುದ್ಧಿ ಇಲ್ಲದವನ ಹಾಗೆ ಮಾಡಿದ್ರೆ ಈಗ ನಾನು ಕೈ ಎತ್ತೀರ, ಕೈ ಮೇಲೆ ಹೋದ್ರೆ ಬದುಕೇ ಹಾಗೆಲ್ಲ. ನಿನಗೊಂದು ಹೆಸರು ಕೊಡ್ಬೇಕು ಅಂತ ಇದ್ದೇನೆ ನನಗೆ. ಹಾಗೆ ಹೋದ ಹೇಗೆ ನೀನು ಹೊಡೆದಾಟಕ್ಕಲ್ವ ಎತ್ತಿ. ಸರಿ 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 ಸರಿ. ಹೋದ ಹೇಗೆ ನೀನು? ಏನು ನಿನ್ನ ಬಾಯಿ ಹೊರಗೆ ಬಂದದ್ದು? ಬಿಟ್ಟ ದಾರಿ ಬಂದೇ ಇಲ್ಲದ್ರೆ ನಿನ್ನದೇವ. ನಿನಗೇನು ಅಷ್ಟು ತಾತ್ಸಾರ? ಅಧೋದ್ವಾರದಲ್ಲಿ ಬಂದವು. ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಮಾನಾಪಮಾನ ಸಮಾನ ಸ್ವೀಕರಿಸಿದ್ದಾನೆ. ಇಲ್ಲಿಗೆ ಮುಗಿಯಿತಲ್ಲ. ಇಷ್ಟು ಬೇಗ ಮುಗಿದ್ರೆ ಕಷ್ಟ. ಎಷ್ಟು ನಿರೀಕ್ಷೆ ಉಂಟು ಬೇಗ ಮುಗಿಯುವುದಲ್ಲಿಗೆ. ಹಾಗಲ್ಲ, ಕಡಿಮೆ ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಯ್ತು ಅಲ್ಲ, ನನಗೆ ಗೊತ್ತಾದ. ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಯ್ತು. ಮಾತು ಆಡಲಿ ಏನು ಇರ್ಲಿಕ್ಕಿಲ್ಲ. ಹೌದಾ? ನಾನು ಎನ್ನುವ ಹಾಗೆ ಅಹಂಕಾರದಿಂದ ಆಡಿದ್ದಾನೆ ಬ್ರಹ್ಮ. ಹಾಗಿದ್ರೆ ನಾನು ಎನ್ನುವುದು ಶಾಶ್ವತ ಅಲ್ಲ, ನಾವು ಎನ್ನುವುದು ಶಾಶ್ವತ ಎನ್ನುವ ಹಾಗೆ ಮನವರಿಕೆಗೆ ಬರಬೇಕು. ನವದ್ವಾರಗಳನ್ನು ಬಂಧಿಸುವಲ್ಲಿ ಬ್ರಹ್ಮ ಅಸಮರ್ಥ. ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಮುಂದಕ್ಕೆ ಬರ್ತಾ ಇದ್ದೇನೆ. ನೋಡಬಾರದೆ? ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನ ಹುಣಿಗರು, ಮುಕ್ಕೋಡಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದ ನಡಕವಾಗಿದೆ. ಪ್ರತಿಯೊಂದು ಜೀವಿಗೆ ಚೇತನ ಎಂಬುದಿದೆ. ಅತ್ಯಂತ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಹರಣಿದ್ದಾರೆ. ನಾನು ಇದ್ದೇನೆ ಹರಿಯಲ್ಲಿ. ಓಹೋ, ಪ್ರತಿಯೊಂದು ಕಲ್ಪಕ್ಕೆ ಹರಿಹುಬ್ಬಳ್ಳಿ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ಪಡೆದುಕೊಂಡವನು ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಹರಿ. ಇಷ್ಟು ಇತರರಲ್ಲಿ ವಾಸ ಮಾಡಿದ್ದೇ ಕ್ರಮವಾಯಿತು. ಅವರಲ್ಲಿ ವಾದಿಸಿ ನನ್ನ ಪಾಡಿಗೆ ಖೇದವಾಯಿತು. ಗೀತ ವಿಚಾರವನ್ನು ಅವನಿಗೆ ವಿತರಿಸಬೇಕಾದುದು ನನ್ನ ಕರ್ತವ್ಯ ತಾನೆ. ನೇರವಾಗಿ ಹೊರಗೆ ಸಾರುತ್ತೇನೆ. ಒಂದ ದಾರಿಯನ್ನೇ ಮುಚ್ಚಿಕೊಂಡಿದ್ದಾನಲ್ಲ. ಓಹೋ, ಮೇಲಕ್ಕೇರಿದೆ, ಕೆಳಗೆ ಬಂದ ಸ್ವತ್ತ ನೋಡ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾರೆ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹೊರಗಿದೆ ಎಂಬುದನ್ನೇ ತೋರಿಸಿಬಿಟ್ಟಿದ್ದಾನಲ್ಲ. ಸಾವಿರಾರು ವರ್ಷಗಳಿಂದಾಗಿ ಅತ್ತ ಸಾಗುತ್ತಾ ಇದ್ರು ಕೂಡ ಹೊರಗೆ ಹೋಗುವುದಕ್ಕೆ ನನಗೆ ದಾರಿಯೇ ಸಿಗುವುದಿಲ್ಲ. ಮುಂದೇನು ಮಾಡಲು ಹರಿಯ ಉದದಲ್ಲಿ ಇರುವುದೇ ಇಲ್ಲ. ಕಷ್ಟಕಾಲ ಬಂದಾಗ ಭಕ್ತಿಯಿಂದ ನುತಿಸಿ ಮಕ್ಕಳೇ ಮಾತಿಡುತ್ತಾ ಮಾತಾಡಬಾಗುತ್ತಾ ಇದೆ. ನನಗಿರುವುದು ಅದೇ ಒಂದು ದಾರಿ. ಅಮ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸ್ತೇನಂತೆ. ಅಮ್ಮ ಅದಿಮಾಯೇ ನೀನೇ
ಹರದ ಮೊದಲೇನನ್ನು ದರವನ್ನು ಸೇರಿಕೊಂಡಿದ್ದಾನೆ, ಬ್ರಹ್ಮನು ಉದರದೊಳಗಿದ್ದಾನೆ. ತ್ರಿಗುಣಗಳು ಒಂದಾದ ಕಾರಣವೂ ಏನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದೆಲೆಯೊಂದು ತೇಲಿ ಬರುತ್ತಾ ಇತ್ತು. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಕಮಲದ ಮಧ್ಯದಲ್ಲಿ ಕುಳಿತುಕೊಂಡಿದ್ದೆ. ಹೊಳಕ್ಕೆ ನೋಡದೆ ಒಂದು ಮುಖ, ಎಡಕ್ಕೆ ನೋಡದೆ ಇನ್ನೊಂದು ಮುಖ, ಹಿಂದಕ್ಕೆ ನೋಡದೆ ಮತ್ತೊಂದು ಮುಖ, ಮೇಲೆ ನೋಡದೆ ಬೇರೊಂದು ಮುಖ. ಪಂಚಪದರಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚಪದರಿಂದಾಗಿ ನಮ್ಮ ದೃಷ್ಟಿಯ ಕಾರ್ಯವನ್ನು ಆರಂಭಿಸಿದೆ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಹಿಡಿದ್ದಾನೆ. ಓ, ನೋಡಬಾರದು. ವಿಶಾಲವಾದಂತಹ ಶರೀರವನ್ನು ಕಿರಿದುಗೊಳಿಸಿದ್ದಾನೆ. ಬಾಲಮುಖನಾಗಿ ವಟ ವೃಕ್ಷದ ಎಲೆಯ ಮೇಲೆ ಎಡಗಾಲ ಹೆಬ್ಬೆರಳು ಬಾಯಲಿಗುತ್ತಾ ಪವಡಿಸಿಕೊಂಡಿದ್ದಾನಲ್ಲ. ಈ ತರಣ ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಇವರಿಗೆ ಎಚ್ಚರವಾಗುವ ತನಕ ಈ ತರಣೆ ಸ್ಮರಿಸುತ್ತಾ ಇರ್ತಾರಂತೆ.
ಯಾರು ನನ್ನ ಅಮ್ಮ ಒಂದು ತಿಳಿಯುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ ಸಮಸ್ಯೆ ನೀರ ಮಧ್ಯದಲ್ಲಿದ್ದೇನೆ. ನೀರ ರಾಶಿ ಇದೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಮುಂದೆ ನಡೆಯಬೇಕು. ನಡೆಯುವೆ. ನಾನು ಯಾರಂತ ನನಗೆ ಗೊತ್ತಿಲ್ಲ. ನಾನು ಯಾರೆಂದು ನನಗೂ ಗೊತ್ತಿಲ್ಲ. ಸತ್ಯಕ್ಕೆ ನಾನು ಈಗ ತಾನೇ ಹುಟ್ಟಿಕೊಂಡ. ನಾನು ಮೊದಲ ಹುಟ್ಟಿದ. ನನಗೆ ಗೊತ್ತಿಲ್ಲ. ಈಗಲೇ ಹುಟ್ಟಿದ. ನೀನು ಸತ್ಯ ಹೇಳಬೇಕು. ಏನು? ನನ್ನ ಅಪ್ಪ ನೀನ. ನನ್ನ ಜನಕ್ಕೆ ನಿನ್ನ ಅಮ್ಮ ಉಮ್ಮ ನೀನು ಅಸಂತಾನದವನ. ಗೊತ್ತಿಲ್ಲ. ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೂ ಉಮ್ಮ ನನಗೂ ಉಮ್ಮ ಇಬ್ಬರಿಗೂ ಒಂದೇ ಉಮ್ಮ. ನೀರಲ್ಲಿ ಒಂದಾಗಿದ್ದೇವೆ. ಆಗಿದ್ದೇವೆ. ಅಪ್ಪ ಇಲ್ಲ, ನಮಗೆ ಯಾರಿಲ್ಲ, ನಮಗೆ ದಿಕ್ಕಿಲ್ಲ. ಹೋ 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 ಹೀಗಂತ ನಾವಿಬ್ಬರು ನೀರ ಮಧ್ಯದಲ್ಲಿ ನಿಂತು ದುಃಖಿಸುವ ಅವಶ್ಯಕತೆ ಇಲ್ಲ. ಮತ್ತೆ ನೀರಲ್ಲಿ ಒಂದಾಗಿದ್ದೇವೆ. ಕೊನೆ ತನಕ ಜೊತೆಯಲ್ಲೇ ಇರಬೇಕು. ಯಾರು? ಜೊತೆ ಜೊತೆಯಲ್ಲಿ. ನೀನೇ ಅಂತ ಗೊತ್ತುಂಟ? ಗೊತ್ತಿಲ್ಲ. ನಾನೇ ಅಂತ ನನಗೆ ಗೊತ್ತುಂಟ? ಇಲ್ಲ. ನಮ್ಮನ್ನೇ ನಾವು ತಿಳಿಲಿಲ್ಲವಂತೆ. ಗೊತ್ತಿಲ್ಲದೆ ಒಳ್ಳೇದಾಯ್ತು. ಕೇವಲ ಜೊತೆಯಲ್ಲೇ ಇರುವುದಲ್ವಾ, ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು. ಸಂಬಂಧ? ಯಾವ ಸಂಬಂಧ? ಒಳ್ಳೆಯ ಸಂಬಂಧ ಆಗಬೇಕು. ಗೊತ್ತಾಯ್ತಲ್ವಾ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವ ಮಾತ್ರವಲ್ಲ, ನಿನ್ನನ್ನು ನೋಡಿದ ತಕ್ಷಣ ಪ್ರೀತಿ ಪ್ರೀತಿ. ಪ್ರೀತಿ ಯಾವ ಪ್ರೀತಿ? ನೀನು ಹೇಳಿದ ಪ್ರೀತಿ ಎಲ್ಲಿಂಟು? ಗೊತ್ತಿಲ್ಲ. ಹಾಗೆಲ್ವಾ? ನನಗೆ ನಿನ್ನಲ್ಲಿ ಹುಟ್ಟುತ್ತಾ ಇದ್ದ. ನನ್ನಲ್ಲಿ ಪ್ರೀತಿ. ಆದುದರಿಂದಲೇ ನೀನು ಬೇರೆ ಯಾರಲ್ಲ, ನನ್ನ ಪಾಲಿನ ತಮ್ಮ. ಮುಂದೆ ಬರಬೇಕಾ? ಇದು ಎಂತದ್ದು? ಬಂದಾನೆ. ಇವತ್ತಿದ್ದ? ಹೌದು, ಈಗ ಕೊಟ್ಟದ್ದು. ಹೌದಾ? ನೀನು ಕೊಟ್ಟದ್ದೇ ನನಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ ಹಿಂದೆ ತಂದದ್ದೆ. ಅದೆಂತ ಮೇಲೆ ಬಿಟ್ಟ ಹಾಗೆ? ಗೌರವಾನ್ವಿತ ಅಂತ ವ್ಯಕ್ತಿತ್ವ ನಿನ್ನದು. ನನ್ನನ್ನು ತಮ್ಮ ಅಂತ ಕೂಗುವಾಗ ಸಂತೋಷದಿಂದ ನಿನಗೆ ವಂದನೆ. ಇದು ವಂದನೆಯ? ನಾನು ಹೇಳೋ ಬೇರೆ ಕೊಡ್ತೀಯ. ಸಂಬಂಧ ಬೇಕಲ್ಲ? ಹೌದು. ನಿನಗೆ ನಾನು ಏನಾಗಬೇಕು? ತಮ್ಮ. ನನಗೆ ನೀನು ಅಣ್ಣ. ಒಳ್ಳೆಯ ಸಂಬಂಧ ಆಯ್ತು. ಈ ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದ? ಹಸಿವಾಗ್ತದೆ. ಹಸಿವೆಲ್ವೇಡ. ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶ, ಇಲ್ಲಿ ಒಳಗೆ ಒಳಗೆ ಚುರು 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 ತಮ್ಮ. ಅದಿಷ್ಟು ಬೇಗ ಮಧ್ಯಪ್ರದೇಶದಲ್ಲಿ ಚುರು 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 ಚುರು, ಅದು ಎಂತದ ಚುರು ಚುರು? ಅಣ್ಣ ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ತೆಗೀಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗ್ತದೆ. ತಮ್ಮ, ನಿನಗೆ ಬಾಯಿಗೆ ಹಾಕುವುದಕ್ಕೆ ಮನಸ್ಸುಂಟೆ? ಏನುಂಟು ಇಲ್ಲಿ? ನೀನಿದ್ಯಲ್ಲ, ನನ್ನನ್ನು ಹಾಕ್ತೀಯ? ನನಗೆ ಅಣ್ಣ ಉಂಟಾ? ಗೊತ್ತಿಲ್ಲ. ಹಾಗಲ್ಲ, ಮತ್ತೆ ನಾವು ನಿಂತಿದ್ದೇವಲ್ಲ ನೀರ ಮೇಲೆ, ಎಲ್ಲಿ ತನಕ ಉಂಟು? ಮೊಣಕಾಲು ಈ ಪರ್ಯಂತ. ಜಲದ ತಳದಲ್ಲಿ ಜಲಚರ ಪ್ರಾಣಿಗಳ ಅಡಗಿರ್ಬೇಕೆ ಸಾಧ್ಯ. ಸರಿ. ಆ ಬಲವಾದ ಕೈಗಳಿಂದ ನೀರಿಗೆ ಬಲಿ, ಅವ
ಸಾಗಿಸಿ ಹೇಳಿದ್ರು ಹೇಳಿದ್ರು ತಮ್ಮ ನೀನು ಹೇಳುವಾಗಲೇ ನನಗೆ ಆಸೆ ಹೆಚ್ಚಾಗ್ತದೆ. ತಡ ಮಾಡುದು ಬೇಡ, ನಾನು ಈ ಬದಿಯಿಂದ ಹೊಡೆಯುವ. ನಿನ್ನನ್ನು ಮುಕ್ಕುವೆ, ಸ್ವಲ್ಪ ಹೊತ್ತು ಕಳೀಲಿ, ಮತ್ತೆ ಮುಕ್ಕ ಇಲ್ಲ, ಕಳಿಸ್ತೇನೆ. ಇವೆಲ್ಲಿ ಹೋದ? ಬರುವಾಗ ಜೊತೆಯಲ್ಲಿದ್ದಲ್ಲ, ತಮ್ಮ ಕಾಣುವುದಿಲ್ಲಲ್ಲ. ತಮ್ಮ ಬಹುಶಃ ದೂರ ಹೋಗಿರ್ಬೇಕಿಲ್ಲ. ವಾ ತಮ್ಮ, ಎಲ್ಲಿದ್ದೀಯಾ? ನಿನ್ನ ಕರೆ ಕೇಳುವುದಿಲ್ಲಲ್ಲ, ತರಂಗ ಸರಿ ಇಲ್ಲಲ್ಲ. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇರ್ಬೇಕು. ಮತ್ತೆ ಇಷ್ಟು ದೂರ ಬಂದ್ರೆ ಹೇಗೆ ಕರೆ ಕೇಳುದು? ಹತ್ತಿರಮ್ಮ, ಹತ್ತಿರ ನೀನೇ ಅಲ್ವಾ? ಅಲ್ಲಿ ಏನ್ ಮಾಡ್ತಿದ್ದಿ? ಓ ಈ ಕಡೆ ಬಲವಾಗಿ ಹೋಗಿ ನೀರಿಗೆ ಬಡಿದೆ. ಏನಿಲ್ಲ, ನೀರು ಕುಳ್ಳೆ ಮಾತ್ರ. ಎಂತದ್ದು ನೀರು ಕುಳ್ಳೆ? ಏನಿಲ್ಲ, 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 ಏನಿಲ್ಲ. ನಿನ್ನ ನನ್ನ ಒಳಗೆ ಏನಿಲ್ಲ. ನೀನಲ್ಲ, ನೀನಲ್ಲ, ಎಂತದಲ್ಲ. ನೀನು ಹುಡುಕುವುದಕ್ಕೆ ಜನವೇ ಅಲ್ಲ ಅಂತ. ಏನು ಸಿಗ್ಲಿಲ್ಲಲ್ಲ, ಬಿಡು, ನನಗೆ ಸಿಕ್ಕಿತಲ್ಲ. ನೀನು ಅಲ್ಲ ಅಲ್ಲ ಅಂತ ಹೇಳುವಾಗ ನನಗೆ ಹೊಟ್ಟೆ ತಮ್ಮ, ನನ್ನ ಕಣ್ಣಿಗೆ ಬಿತ್ತಲ್ವೇನಾ? ಹೌದಾ? ಹೌದು. ನಾನು ಸರಿ ಮಾಡಿ. ಎಂತದ್ದು ಎಂತದ್ದು ಕಣ್ಣು ಸರಿ ಮಾಡುದು? ನಿನ್ನ ಕಣ್ಣಿಗೆ ಬಿದ್ದದಲ್ಲ. ಕಣ್ಣಿಗೆ ಕಸ ಬಿದ್ದದಂತ ಹೇಳಿದಲ್ಲ ತಮ್ಮ. ಮತ್ತೆಂತ? ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತು. ಹೌದಾ? ನಾನು ಕಂಡೆ. ಕಂಡೆ? ಯಾರ ಕಂಡೆ? ನಿನ್ನ ಕಂಡೆ. ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ನಿನ್ನ ಕಂಡೆ. ಎಂತ ಕಂಡೆ ಅಂದ್ರೆ ನೋಡಿದೆ ಅಂತ. ನೋಡಿದ ಕಂಡೆ. ನೋಡಿದ ಕಂಡೆ, ಕಂಡೆ ನೋಡಿ ಒಂದೇ ಅಲ್ವೇನಾ? ಈಗ ನೀ ನೋಡಿಲ್ವಾ? ಸತ್ಯ ಗೊತ್ತಿಲ್ಲ. ತಮ್ಮ, ಇದು ನಿನಗೆ ಅಲ್ಲಿ ಒಂದು ಕಮಲ ಕಾಣ್ತದ ತಮ್ಮ. ಕಮಲ? ಹೌದೌದು. ನಿಲ್ಲು. ನಾವು ನೋಡ್ತಾ ಇದ್ದ ಹಾಗೆ ಇದು ಸ್ವಲ್ಪ ಸಮಯದಲ್ಲಿ ಎಲ್ಲ ದಿಕ್ಕಿಗೆ ಸಮಾನವಾಗಿ ಅರಳುವ ಚಂದ ಕಾಣು ತಮ್ಮ. ಎಲ್ಲ ಕ್ಷೇತ್ರದಲ್ಲಿ ಕಮಲ ಅರಳಬೇಕು. ಕಮಲ ಅರಳಿದ್ರೆ ಮಾತ್ರ ನಮ್ಮಂತವರ ಹೊಟ್ಟೆ ತುಂಬುವುದಕ್ಕೆ ಸಾಧ್ಯ ಉಂಟು. ಕೇವಲ ಕಮಲ ಅರಳಿ ನಿಂತದ್ದಲ್ಲ, ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡಗಡ 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 ಗಡಗಡ. ನನಗೆ ಆಗದಿಂದ ಅನುಮಾನ ಉಂಟು. ಗಡಗಡ ಹೇಗೆ ಉಂಟು? ಗಡಗಡ ಮೇಲಲ್ಲ, ನಾನು ನೋಡಿದ ಪ್ರಾಣಿ ತಮ್ಮ. ಪ್ರಾಣಿ ಭಯದಿಂದ ನಡುಗುತ್ತಾ ಇದೆ. ನಾವು ಹೆಚ್ಚು ಮಾತಾಡಿದುಂಟಲ್ವ, ಸಿಕ್ಕಿದ್ದಿಲ್ಲ ಅಂತ ತರಿಸ್ತದ.
ಸಾಧ್ಯವಿಲ್ಲ. ತುಂಬಿರುವ ಜನಮತ್ತದಲ್ಲಿ ಇಬ್ಬರು ದಾನರು ಹುಟ್ಟಿ ಬರುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರಲ್ಲ, ದುಷ್ಟರ ಕೈಯಿಂದಾಗಿ ತಪ್ಪಿಸಿಕೊಂಡು ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ನನ್ನ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಮುಂದೇನು ಮಾಡಲ್ಲ, ನನಗಿರುವುದು ಒಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸಿದ ಭರಿತನಾಗಿ ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನಿಂದು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದಿ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ನಿನ್ನ ಮಗಳಂತ ಬ್ರಹ್ಮನಿಗೆ ಬಂದ ಕಷ್ಟವನ್ನು ಅರಿಯಲಾದೇ ಮಾತು. ಏನದು? ತುಂಬಿರುವ ಜಲಮಟ್ಟದಲ್ಲಿ ಇಬ್ಬರು ದಾನರು ಹುಟ್ಟಿ ಬರುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರೆ. ನನ್ನನ್ನು ನಾನು ಉಳಿಸುವುದು ಹೇಗೆ ಅಂತ ಯೋಚನೆ ಮಾಡಿಕೊಂಡು ದಾರಿ ಕಾಣದೆ ನಿನ್ನನ್ನೇ ಬಯಸುತ್ತಾ ಇದ್ದೇನೆ. ನೀನೇ ಕಾಪಾಡಬೇಕು. ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿಯೇ ಅವನನ್ನು ಅಗಲಿ ಹೋಗುವಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಕಳ್ಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನೇ ನಿಲ್ಲಬೇಕು ತಾಯಿ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ವ್ಯತ್ಯರಗಳು ಏಳುವುದಕ್ಕಾರಂಭವಾಯಿತು. ಯಾಕೆ ಈ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರಿ ಇರುವರು ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನಿಟ್ಟಿದ್ದಾನೆ. ನೋಡುವ ಬರ್ಲಿ ಯಾರು. ಅಲ್ಲ ನಿನಗೆ ಗಟ್ಟಿ ಗಟ್ಟಿ ಕೊಡುವವರು ಹೇಳಿದ್ದಾರೆ. ಹಾಗಲ್ಲೋ ಏನು ಆಗ ತಿಂದಿದ್ಯಾ ಗಟ್ಟಿ ಗಟ್ಟಿದ್ದು? ಈಗ ಒಳ್ಳೆ ನೆನಪುಂಟು. ಏನು ತಿಂಡಿ ಆಗಲಿಲ್ವಾ? ಹಾಗಲ್ಲ, ಅದು ಮತ್ತೆ ಬೊಬ್ಬೆ ಹಾಕಬೇಡಿ ಅಂತ. ಈಗ ಗಟ್ಟಿ ಅಂದ್ರೆ ಬೊಬ್ಬೆ ಅಂತ? ಹೌದು. ಇದು ಎಂತದ್ದು ಬೊಬ್ಬೆ ಇದು? ಮತ್ತೆ ನಿಮ್ಮ ಇದು ಬೊಬ್ಬೆ ಅಲ್ವಾ? ಇದು ಅಭ್ಯಾಸ. ಅಭ್ಯಾಸ ನಾವು ಮಾತಾಡುದೇ ಹೀಗೆ. ಎಲ್ಲ ಮಾತಾಡಿದ್ರೆ ಸಾಯ್ತೀರಾ ನೀವು? ಅಲ್ಲ ಜೋರು ಮಾತಾಡಿದ್ರೆ ನೀನು ಸಾಯ್ತೀಯ? ಅಲ್ಲ ಅಲ್ಲಿಂದ ಪ್ರಾರಂಭ ಆಯ್ತಾಯ್ತು. ಈಗ ಜೋರು ಮಾತಾಡಿದ್ರೆ ನೀನು ಸಾಯ್ತೀಯ? ನನಗೆ ಅಭ್ಯಾಸವೇ ಇಲ್ಲ. ಎಂತದ್ದು? ಜೋರಾಗಿ ಮಾತಾಡಿ. ಸ್ವಲ್ಪ ಅಭ್ಯಾಸ ಮಾಡ್ಬೇಕಾ? ಏನು ಕುಳಿತತ್ತ? ಕಣ್ಣು ಕಾಣುದಿಲ್ವ ನಿನಗೆ? ಅದೇ ಕುಳಿತತ್ತ ಅಂತ ಹೇಳಿದ್ದು. ಕುಳಿತತ್ತೆ. ಯಾವುದರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ಆಲದ ಎಲೆ. ನಿನಗೆ ಹೋಗಿ ಹೋಗಿ ಎಲೆ ಸಿಕ್ಕಿದ್ದ? ಈ ನೀರ ಮೇಲೆ ಅದಾದ್ರೂ ಸಿಕ್ಕಿದ್ದ? ನಿನ್ನ ಎಲೆ ಮುಳುಗುದಿಲ್ವಾ? ಕುಳಿತದ್ದು ನಾನು. ನಾವಿಬ್ಬರು ಬಂದದ್ದೆಂತದಕ್ಕೆ? ಯಾಕೆ ಮುಳುಗಿಸುವುದಕ್ಕೆ. ನೀವು ಜೊತೆಗೆ
ಮೊನಕಾಲು ಪರ್ಯಂತರ ಇರುವುದು ನೀರು. ಮೂಗಿನೊಳಗೆ ಇರೋದು ಸಾಧ್ಯ ಇಲ್ಲ. ಇನ್ನು ಮೂಗಿನ ಒಳಗೆ ಮೊದಲು ಹೋಗ್ತದೆ. ಸರಿ ಏನು ಕುಳಿತುಕೋ ಆಕ್ಷೇಪ ಮಾಡುದಿಲ್ಲ. ಮತ್ತೆ ಏನು ಸಮಸ್ಯೆ? ನಮ್ಮ ಇಬ್ಬರನ್ನು ನೋಡಿ ನಕ್ಕಿದ್ದೆ ನಿನಗೆ ಅದೊಂದು ಯಾಕೆ ನೋಡು ನೋಡು ಎಂತ ನೀನು ಯಾಕೆ ಅವ ಹೇಳಿದ್ದು ಅದೇ ಅದೇ ಅಭ್ಯಾಸ. ನೀನೆಂತದ್ದು ಮಾಡುದಿಲ್ಲ. ನಾನು ಇವನನ್ನು ಯಾವಾಗ ಆಸೆ ಆಗ್ತದ? ಏನು ನಕ್ಕಿದ್ದವ ಅಲ್ಲ ಅವ ಅಲ್ಲ ಅಂತ ನಿನಗೊಮ್ಮೆ ಆಗುದಿಲ್ಲ. ನಕ್ಕಿದ್ದು ನೀನು ಅಂತ. ಅದು ಹಾಗಲ್ಲ. ಮತ್ತೆ ನಗು ಎರಡೆರಡು ಬಾರಿ ನಗು ಬೀರಿದ್ದು. ಹೌದೇನು ಆಸೆ ಮಾಡ್ತೀಯಾ? ಅದಿತ ಗೊತ್ತಿಲ್ಲ. ನಾನು ಮಾಡುದಿಲ್ಲ. ಅಲ್ಲ ಅವರಿಗೆ ಆದ್ರೆ ಆದಿತ್ತು. ಏನು ಮಾಡಲಿ? ಮೊದಲೊಂದು ಪ್ರಾಣಿ ಹಾ. ಈ ನೀರಿನಲ್ಲಿ ನೋಡಿದ್ದೇವೆ. ಸರಿ ಕಾಣುವುದಕ್ಕೆ ಬೆಳ್ಳಗೆ 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 ತೆಳ್ಳಗೆ 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 ಅದನ್ನೇ ತಿನ್ನಬೇಕೆಂಬ ಉದ್ದೇಶದಿಂದ ಹಾ. ಓಡಿಸಿ 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 ಅದು ಹಾಗಲ್ಲ. ಓಡಿಸಿ ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ತಿದ್ದಿದ್ರೆ ಸರಿಯಾಗಿ ಸರಿ ನಿನಗೆ ಅಲ್ಲ, ನಾವು ಸರಿ ಇದ್ದೇವೆ. ಸರಿ. ಇಲ್ಲಿ ತನಕ ಬಂದು ನೋಡಿದ್ರೆ ಹಾ. ಅದು ಕಾಣುವುದಿಲ್ಲ, ನೀನು ಕಾಣುತ್ತಾ ಇದ್ದಿ. ಅದಕ್ಕೂ ನಿನ್ಗೂ ವ್ಯತ್ಯಾಸ ಉಂಟು. ಹೇಗೆ? ಅದು ಬೆಳ್ಳಗೆ ಬೆಳ್ಳಗೆ, ಹಾ. ನಿನ್ನನ್ನು ನೋಡಿದ್ದೇವೆ ಹಾ. ಕಪ್ಪು ಕಪ್ಪು ಕರಿಯ ಕರ್ಗುಡ ಚೋಟುತ್ತದವ ಎಣ್ಣೆ ಮಸಿ. ಅಷ್ಟು ಕಷ್ಟ ಪಡಬೇಡಿ. ಸುಲಭವಾಗಿ ಚಂದ ಅಂತ ಹೇಳಿದ್ರೆ ಯಾವುದು ಚಂದ? ಇದು ಚಂದನ? ಇದು ಚಂದನ? ಅದು ಚಂದಪ್ಪ. ಚಂದಪ್ಪನಪ್ಪ ಹಾಗಲ್ವ? ಮತ್ತೆ ಚಂದಕ್ಕಿಂತ ಶ್ರೇಷ್ಠ. ಏನು? ಬಹುಶಃ ಆ ಪ್ರಾಣಿಯನ್ನು ತಪ್ಪಿಸಿದವ ನೀನೇ ಅನ್ನೋದು ಗೊತ್ತಾಯ್ತು. ಆಹಾ. ನಿನ್ನ ಮುಂದೆ ನಿಂತು ಮಾತಾಡ್ತಿರುವವರು ಸಾಮಾನ್ಯದವರಲ್ಲ. ಏನು ನಾಳೆ ಸರಿ ಹಾಗಲ್ಲ. ಶ್ರಮ ಮಾಡಿಕೊಳ್ಬೇಕು ಅಷ್ಟೇ. ಎಂತದ್ದು? ಹೀರ ಶೂರರೈ ನೀವು. ಯಾರು ನಾವು ರೈಗಲ್ಲ? ಮನಸ್ಸುಂಟು ನಿಮಗೆ. ಅಲ್ಲ ಮನಸ್ಸಿದೆ. ನೀನು ಹೇಳಿದಲ್ವ ಈಗ ರೈ ಅಂತ? ಹಾಗೆಲ್ಲ ಹೇಳಿದ್ರು. ಧೀರರು ಶೂರರು ಘನ ಗಂಭೀರರು ಇಬ್ಬರಿದ್ದೀರಲ್ಲ. ವೀರ ರೈ ಶೂರ ರೈ. ಹೌದು ಹಾಗೆ ನಿಮ್ಮನ್ನು ಕಂಡು ಚೆನ್ನಾಗಿ ಬರೆಸ್ತೇನೆ. ಈಗ ಯಾರು ಕಂಡು? ನಾನು ಕಂಡು ಅಲ್ವಾ? ಹಾಗಿದ್ರೆ ನೀನು ನಾನು ಕಂಡು. ಇಬ್ಬರು ಅಲ್ಲದಿದ್ರೆ ಯಾರಿರಬಹುದು? ಆಗ ದೊಡ್ಡ ಕಂಡು ಬೇಡ ನಿನಗೆ. ನೀನು ದೊಡ್ಡ ಕಂಡು ಅದಿತ್ತು. ನನ್ನನ್ನು ಹೇಳು. ಮತ್ತೆ ಯಾರನ್ನು? ಹಾಗಲ್ವೋ? ಪೂರಿ ತಮ್ಮ ನಿನಗೆ ಬಂತ ಏನು? ಇವನ ಪೂರಿ ಇಲ್ಲ. ಇಲ್ಲಿ ಪೂರಿ ಕೊಟ್ಟದ್ಯಾರ ನಿನಗೆ? ಏನು ನಿನಗೆ ತಿನ್ನುವುದು ಒಂದೇ ಕೆಲಸನ? ಅದು ಹಾಗಲ್ಲ. ಮತ್ತೆ ಭೂರಿ ದೋಷವಾಯ್ತು ಅಂದ್ರೆ ಹೆಚ್ಚು ಸಂತೋಷವಾಯ್ತು. ಈಗ ನಿನಗೆ ಹೆಚ್ಚು ಸಂತೋಷ ಆಗುದಕ್ಕೆ ಕಾರಣ ಉಂಟು. ಏನು? ಈ ಜಲದಿಯಲ್ಲಿ ನಾನೊಬ್ಬನೇ ಇದ್ದವ. ನೀವೀಗ ಬಂದಿದ್ದ. ನಾನು ಎಲ್ಲಿಂದ ಬರುದು? ಮತ್ತೆ
ಇದು ನಾವು ಇಲ್ಲೇ ಇರುವುದು. ಸಾಧ್ಯವೇ ಇಲ್ಲ. ಇದು ಮೊದಲು ಎಂತದ್ದು ನೀವು ಬಂದದ್ದು. ನೀವು ಮೊದಲು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಕಂಡ ಎಲ್ಲಿ ಮೊದಲು ಕಂಡ ಇಲ್ಲಿ. ಸರಿ, ಈಗ ಭೂರಿ ದೋಷವಾದದ್ದು ಮತ್ತೆ ಬೇರೆ ಒಂದು ಕಾರಣ ಉಂಟು. ಏನು ಕಾರಣ? ನನಗೆ ಸಮಾನವಾಗಿ ಮಾತಾಡುವುದಕ್ಕೆ ಜೊತೆ ಯಾರು ಇರ್ಲಿಲ್ಲ. ನೀವು ಬಂದಿದ್ದೀರಲ್ಲ, ಇಲ್ಲೂ ಈಗ ನಿನಗೆ ಜೋಡಿಲ್ಲ, ಜೊತೆ ಇಲ್ಲ. ಈಗ ನಾವು ಜೋಡ ಅಂತ ಹೇಳುದ? ಹೌದು. ಯಾರಿಗೆ? ನೀವು ಸಮಗಾರರು ನಮಗೆ. ನೀನು ಬರೇ ಹೌದು. ಹಾಗಿದ್ರೆ ನಿಮಗೆ ಸಮ ಇಲ್ಲ ಅಂತ. ಸಮ ನಿನಗೆ ಇಲ್ಲ, ಅಲ್ಲ ಜೊತೆ. ನಮಗೆ ನಾವೇ ಜೊತೆಗಾರ. ನಮಗೆ ಸಮಗ. ನಿಮಗೆ ಯಾರನ್ನಾದ್ರೂ ಹೋಲಿಕೆ ಮಾಡೋಣವೇ? ಯಾರೂ ಇಲ್ಲ. ಎಲ್ಲ ಪ್ರತಿಬಿಂಬದ ಹಾಗೆ ಇವ ಇದ್ದಾನೆ. ಹಾಗೆ. ಮತ್ತೆ ಸಂತೋಷ ಆಗುದಕ್ಕೆ ಬೇರೆ ಕಾರಣ ಉಂಟು. ನಿಮ್ಮ ಕಾಯ ಏನು ಆಯ, ಏನು ಅಂತ, ಏನು ಚಂದ ನೋಡ್ತಾ ಇದ್ದೇನೆ. ನೋಡ್ತಾ 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 ಇದ್ದೇನೆ. ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕರುಳು ಅವನ ಹುಬ್ಬು, ನಿನ್ನ ಬಾಯಿ ನಿನ್ನ ಬಾಯಿ ಅವನ ಮುಂದೆ ಬಾ. ಎಲ್ಲಿ ಸಾಯ್ತೇನೆ ಮುಂದೆ ಆಗಿ? ಎಷ್ಟು ಮುಂದೆ ಅಂತ ನಿಮಗೆ ಎಷ್ಟು ಮುಂದೆ ಎಷ್ಟು ಹಿಂದೆ ಅಂತ ಹಿಂದೆ ನಿಲ್ಲು ಸ್ವಲ್ಪ. ಮಾತಾಡ್ತಿದ್ರೆ ಜಾಗ್ರತೆ ನೀನು. ಆಯ್ತಾಯ್ತು. ಪಟ 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 ಅಂತ ಮಾಡಿದ್ಯಲ್ವಾ? ಅದೇ ನಿನ್ನ ಹುಬ್ಬು ನಿನ್ನ ಬಾಯಿ. ಈಗ ತುರ್ಕಿದ್ದೇನೆ ಈಗ ಬಾಯೊಳಗೆ. ಮಾತಾಡಿದ್ರೆ ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು. ಏನಾಯ್ತು ಈಗ? ನೀನು ಹೇಳಿದ್ಯಲ್ವಾ ಹಾ. ಅವನ ಬಾಯಿ ನನ್ನ ಕೈಯ. ಅದೇ ಅವನ ಬಾಯಿ ನಿನ್ನ ಕೈ. ನಿನ್ನ ಹೇಗೆ ಒಂದಾಗುದದು? ಒಂದು ಅಂತ ಯಾರು ಹೇಳಿದ್ರು? ಈಗ ಅವನ ಬಾಯಿ ನನ್ನ ಕೈ ಅಂತ ನಿನಗೆ ಹಾಗಿದ್ರೆ ನಿನ್ನ ಗೊತ್ತಾಗ್ತದೆ. ಬಾಯಿ ಅವನ ಕೈ. ಅದು ಹೇಗೆ ಒಂದು? ಒಂದು ಅಂತ ಹೇಳಿದ್ದು ಯಾರು? ನಿನ್ನ ಬಾಯಿಂದಲೇ ಬಂತ. ನಿನ್ನ ಬಾಯಿ ಮತ್ತು ಅವನ ಕೈ. ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ. ನೀನು- ಮಧ್ಯದಲ್ಲಿ ಮತ್ತು ಉಂಟು. ನೀನು ಮತ್ತೆ ಮತ್ತು ಬಿಟ್ಟದ್ದು ಯಾಕೆ? ಸೇರಿಸ್ಲಿಕ್ಕೆ ನೀವು ಏನು ನೀನು ಬಿಟ್ಟದನ್ನು ಸೇರಿಸುವುದಕ್ಕೆ ಇರುವುದು ನಾವು? ಅದಕ್ಕೆ ಆಗಿದ್ದೋ ಏನು? ನಿನಗೆ ಕೂಡಿದ್ರೆ ಮಾತ್ರ ಮಾತಾಡ. ನೀನು ಕಷ್ಟ. ಈಗ ಅವನ ಕಂಠ ನನ್ನ ಸೊಂಟ ಆಗ್ತದೆ. ಮತ್ತು ಏ ಕರಿಯ, ಅವನ ಹುಬ್ಬಿನಿಂದ ಈ ಮೀಸೆ ಮಾಡಿದ್ದ. ಮತ್ತು ಇದು ಮಾಡಿದ ಮೀಸೆಯ ಹೌದಾ? ಗೊತ್ತಾಗ್ತದ ನಿನ್ಗೆ? ಮೂಡಿದ ಮೀಸೆ. ನನಗೆ ಮೂಡಿದ ಮೀಸೆ. ಹೌದು. ನಿನಗೆ ಮೀಸೆ ಇಲ್ಲದ ಜಾತಿಗೆ ಮೀಸೆಯ ವಿಷಯ ಬೇಡ. ಜಾಗ ಉಂಟಲ್ಲ? ಜಾಗ ಎಲ್ಲ ಕಡೆ ಉಂಟು. ಎಲ್ಲ ಕಡೆ ಇದ್ರೆ ಅದಕ್ಕೆ ಜಾಗ. ಏಯ್! ಏನೇ ಇಲ್ಲಿ ಮತ್ತು ಸೇರಿಸು. ನೀನು ಮತ್ತು ಬಿಡಬಾರ್ದ. ನಿಮ್ಮ ದೇಹದ ಅಂಗಾಂಗಗಳ ಬೇರೆ ಬೇರೆಯಾಗಿ ಹೊಗಳ್ತಾ ಹೋದ್ರೆ ಸಮಯ ಎಷ್ಟು ಬೇಕು? ಏನು ಕಾಲಮಿತಿಯಲ್ಲಿದ್ಯಾ? ಬೇಗ ಮುಗಿಸಿದ್ರೆ ಸಮಸ್ಯೆ ಉಂಟಾ? ಯಾರಿಗೂ ತೊಂದರೆ ಇಲ್ಲ. ಸಮಸ್ಯೆ ಇಲ್ಲ ಅಲ್ವಾ? ಬೇಗ ಮುಗಿಸಿದ್ರೆ ಮಾತಾಡುವುದು ಬೇಡ. ಬಂದು ಆಡಿದ್ದು ಹೇಗೆ? ತೋರು ಬೇಗ ಮೊದಲು ಕಂಡ ಬೋರನಲ್ಲಿ ಬೋದ ಪಂಡ. ಹೊಡಿತಾನೆ. ಕೈ ತೋರಿಸ್ಬೇಕು. ಅವ ಹೇಳಿದ, ನಾ ತೋರಿಸಿದ. ನಾನು ಅವನಲ್ಲಿ ಹೇಳಿದ್ದ, ಮೊದಲು ನೋಡಿದ್ದನ್ನು ಹೇಳಿ. ಮೊದಲ ಸರಿಯಾಗಿ ಕೇಳಿ. ನಾನು ಯಾರನ್ನು ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ. ಅಣ್ಣ, ನಿಮಗೆ ಯಾವುದು ಗೊತ್ತಿಲ್ಲ ನಾವು ಕೇಳುದು ಬೇಡ. ಅಲ್ಲ, ಎಲ್ಲ ನಂಬುದಕ್ಕೆ ಆಗುದಿಲ್ಲ. ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ. ನಮ್ಮದು ಪ್ರಶ್ನೆ ಉಂಟು. ನಿನ್ನನ್ನು ನಿನಗೆ ಗೊತ್ತು. ಏನು ಗೊತ್ತಿಲ್ಲದೆ ಕಾಣುತ್ತಿರುವಂತಹ ಜನರಿಗೆ ನಾನೇ ಒಡೆಯ. ಅದು ಅವನ ಟಿವಿ. ಯಾವ ಟಿವಿ? ದೂರದ. ನಿಮ್ಮ ಟಿವಿ ಒಳ್ಳೆಯದು. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ. ಇಲ್ಲದೆ ಓಡಿ ಹೋಗಿದ್ದಾನಲ್ಲ, ಅವನನ್ನು ಕರೆತನ್ನಿ. ನಿಮ್ಮ ಊರ ಕಿವಿ ಹಿಡಿದು
ಚೇಂಜ್ ಮಾಡ್ತೇವೆ. ಯಾರು? ನಾನು. ನೀನು ಒಬ್ಬನೇ ಹೋಗುದಾ? ಅಲ್ಲ ಉಳಿದವರಿಗೆ ಕೊಡ್ತೇನೆ ಮತ್ತೆ. ನೀನು ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ಉಳಿಯುವುದೆತ್ತ? ಮತ್ತೆ ನಿನ್ನ ಕೈ ಹಾಕಲಿಕ್ಕೆ ನಾನು ಬಿಡ್ಬೇಕಲ್ಲ. ಬೇಡ, ಇರುವುದೇ ಒಂದು. ಅದಕ್ಕೆ ಇದನ್ನು ಪಾಲು ಮಾಡಿ ತಿನ್ಬೇಕು. ಯಾವಾಗ? ಈಗಲೇ. ಬಾ ಸರಿ. ಯಾರೀಗ ಪಾಲು ಮಾಡ್ತಾರೆ? ದೊಡ್ಡ ನೀನಿದ್ದಾರ? ನಾನು ಮಾಡ್ಬೇಕಾ? ಈ ಪ್ರಾಣಿಯ ಈ ಪ್ರಾಣಿ ರಕ್ತ, ಮಾಂಸ, ಚರ್ಮ ನನಗೆ. ಮತ್ತೆ ಉಳಿದ ದೊಡ್ಡ ಪಾಲು ನಿನಗೆ. ದೊಡ್ಡ ಹೌದು, ನಾನು ನೋಡ್ಬೇಕು. ನೋಡಿ ಅಣ್ಣ, ಈ ಪ್ರಾಣಿಯ ರಕ್ತ ಯಾರಿಗೆ? ರಕ್ತ ನನಗೆ, ಮಾಂಸ ನನಗೆ, ಚರ್ಮ ನನಗೆ, ಎಲುಬು ನಿನಗೆ. ಪಾಲು ಸರಿ ಆಗ್ಲಿಲ್ಲ. ಅಣ್ಣನ ಪಾಲು ತಮ್ಮನಿಗೆ ದ್ರೋಹ ಮಾಡ್ತಾರೆ. ಬೇಡ, ಪಾಲು ನಾನು ಮಾಡ್ತೇನೆ. ಒಂದು ಕೈ ಒಂದು ಕಾಲು ನನಗೆ, ಒಂದು ಕೈ ಒಂದು ಕಾಲು ನಿನಗೆ. ಸರಿಯಾಗಿ ಎಳೆಯುವ. ಸ್ವಲ್ಪ ಹೊತ್ತು ಕಳಿ. ಏನು ಮಾಡಲಿ? ಏನು ಮಾಡುವುದು ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಕತ್ತನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತಾಡಿದ್ದಾಳೆ. ಬರ್ಲಿ ನೋಡು. ಹಾಗಲ್ವೋ? ಮತ್ತೆ ಮೆಚ್ಚಿದ್ದೆ ಯಾಕೆ? ಸಂತೋಷ ಆಯ್ತು ಅಂತ. ನಿಮ್ಮ ಹೆಚ್ಚಿನ ತೋಳ ಎಲ್ಲಿ ಹೆಚ್ಚಿನ ತೋಳು? ಈಗ ನಿನ್ನ ರಾಗ ಕೇಳಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ಮತ್ತೆ ನಿಮ್ಮ ಹೆಚ್ಚಿನ ತೋಳಿನ ಶೌರ್ಯಕ್ಕೆ ನಾನು ಮೆಚ್ಚಿದೆ ಅಂತಾಡಿ. ಈಗ ನಡೆದಂತ ಯುದ್ಧದಲ್ಲಿ ಏನಾಯ್ತು? 5,000 ನಷ್ಟ ಆಯ್ತು. ಬಿಸಿ ಮಾಡಬೇಡ, ನಿನಗೆ ಧರ್ಮಕ್ಕೆ ಸಿಕ್ಕಿದ್ದಲ್ವ? ನಿನ್ನ 5,000ದ ಕಟ್ಟು ಹಾಗೆಲ್ಲ ಹೇಳಿದ್ದು ನಾನು. ಮತ್ತೆ 5,000 ವರ್ಷಗಳು ಕಳೆದು ಹೋಯ್ತು ಅಂತ. ಹೌದು, 10,000 ವರ್ಷದ ಮನೆಗೆ ಕುಡಿತ ಏನು ಉಲ್ಲಾಸ ಉಂಟು ಬಾ. ಈಗ ಹಾಗಲ್ಲ, ನಡೆದಂತ ಯುದ್ಧದಲ್ಲಿ ಒಂದು ನಿರ್ಣಯ ಅಂತ ಆಗಬೇಕಾ ಬೇಡ? ಆಯ್ತಾ? ಆಯ್ತಲ್ಲ. ಏನಾಯ್ತು? ಇಲ್ಲಿ ಗೆದ್ದವ ನಾನೇ. ನೀನಾ? ಅಲ್ಲ, ಯಾರಲ್ಲ? ನಾನಲ್ಲ. ಗೆದ್ದವನಲ್ಲ. ಹೌದು. ಸೋತವರು ನೀವೇ. ನಾವ ಅಲ್ಲ. ಎಂತದ ನೀನು? ನಿಮ್ಗೆ ಅರ್ಥ ಆಗುದಿಲ್ಲ. ಇದು ದೋಷಣ ಅಂತ ಅಲ್ಲ, ನಿಮಗೆ ತಲೆ ಒಂದು ಸರಿ ಇಲ್ಲ. ಎಂತದ್ದು ನಿಮ್ಗೆ ಅರ್ಥ ಆಗಿಲ್ಲ. ಸುಲಭವಾಗಿ ಹೇಳ್ತೇನೆ. ಗೆದ್ದವರು ನೀವು, ಸೋತವ ನಾನು. ಏನು ನಿನಗೆ ಸ್ವರ? ಅಣ್ಣ ನೀನೇನು ಹೇಳಿದ್ದು? ಆಗ ಕೇಳುವ. ಎಂತವರು ನೀವು? ಆಹಾ, ಅದಕ್ಕೆ ನೀನು ಸೋತದ್ದು? ನೀನಾ? ನಿನಗೆ ಹೇಳಿಕೊಟ್ಟದ್ದು? ಮತ್ತೆ ಅಭಿನಯ ಅಭಿನಯ ನನಗೆ ಹೇಳಿಕೊಟ್ಟು. ಹೇಗೆ ಹೇಗೆ? ಒಮ್ಮೆ ಒಮ್ಮೆ ಸರಿ ನೋಡಿ. ಸರಿ ಸರಿ. ಎಂತವರು ನೀವು? ಗೆದ್ದವರು ನೀವು. ನಾ ಕಪಾಳಕ್ಕೆ ಬಾರಿಸ್ತೇನೆ ಈಗ. ಏನು ಅವಳಿಗೆ ಹೊಡಿಲಿಕ್ಕೆ ನೀನು? ಭಾವ. ಹೀಗೆ ಭಾವ ಇಲ್ಲ, ಭಾವನೆ ಬರ್ಬೇಕು. ಭಾವನಲ್ಲ ಹರಿ. ಗೆದ್ದವರು ನೀವು, ಸೋತವನ ನಗುದು ನಗಬಾರ್ದ? ಸೋತವರ ಪೆಟ್ಟು ಬೀಳುವಾಗ ಸುಲಭವಾಗಿ ಹೇಳ್ತೀನಿ. ಗೆದ್ದವರು ನೀವು. ಅಯ್ಯೋ, ಸೋತವನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಬರುವಾಗ ಗೊತ್ತಿಲ್ಲ? ಗೊತ್ತಿತ್ತು. ತೋಚುತ್ತೇನೆ ನಾನು ನಿಮಗೆ ಏನಾದ್ರೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೇಳ್ಬೇಕು ಕೇಳಿ. ಯಾರು ಕೊಡುದು? ನಾನು. ಅದೇ ಹೇಗೆ ನೀನು ಕೊಡುದು? ಯುದ್ಧದಲ್ಲಿ ಗೆದ್ದವರು ನಾವು. ಇಲ್ಲಿ ನಾನೇ ಕೊಡುದು, ನಮ್ಮಲ್ಲಿಗೆ ಬಂದ. ಬೇಡ,
ನಿನ್ನಲ್ಲಿಗೆ ಬಂದದ್ದು ನಾವಲ್ಲ, ನಮ್ಮಲ್ಲಿಗೆ ನೀನು ಬಂದದ್ದು. ಹೌದಾ? ಸೋತವ ನೀನು, ಸರಿ. ಗೆದ್ದವರು ನಾವು. ನಿನಗೆಂದು ಬೇಡುವ ಕಾಲ ಹತ್ತಿರ ಬಂದಿದೆ. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ನಾವು ಕೊಡ್ತೇವೆ. ವಿಶ್ವಾಸ ಅದೆಲ್ಲಿ ಸಿಗ್ತದೆ? ಎಲ್ಲೆಲ್ಲಿ ಸಿಗುದಲ್ಲ. ಮತ್ತೆ ನಂಬಿಕೆ 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 ಬರ್ಬೇಕು. ನಂಬಿಕೆ ಬರಬೇಕು ಅಂತ ಆದ್ರೆ ನೀವಿಬ್ಬರು ಸೇರಿ ಕರ ತಟ್ಟಬೇಕು. ತಮ್ಮ ಅಣ್ಣ ಹೇಳಿತಾ? ಈಗ ಕರ ಯಾರ್ದು? ನನ್ನದು. ತಟ್ಟುವುದಕ್ಕೆ ನೀವು. ನಿನ್ನ ಕರ ತಟ್ಟಲಿಕ್ಕೆ ನಾವು. ನಿಮಗೆ ಗೊತ್ತಿಲ್ವಾ? ಈಗ ನಿನ್ನ ಕರ ನಾವು ತಟ್ಟಿದ್ರೆ ಸರಿ ಆಗ್ತದ? ಏನು ಸರಿಯಾಗ ನಮಗೆ ತರ ತಟ್ಟಿ ಅಭ್ಯಾಸ ಇಲ್ಲಲ್ಲ. ನಿನ್ನ ಕರ ನೀನು ತಟ್ಟಿದ್ರೆ ಚಂದ. ನಿಮಗೆ ಗೊತ್ತಿಲ್ವಾ? ತಮ್ಮ, ಈಗ ನಾವು ಕರ ತಟ್ಟುವವರಲ್ಲ. ಇವನ ಮುಖ ನೋಡುವಾಗ ಕರ ತಟ್ಟುವವರ ಹಾಗೆ ಕಾಣ್ತದೆ. ನೀನೊಬ್ಬ ಕರ ತಟ್ಟುವವರೇ ಅಂತ. ಸತ್ಯ ಹೇಳಿದೆ, ನಿಜವಾಗಿ ನನಗೆ ಗೊತ್ತಿದ್ದ ಕಾರಣವೇ ನಿಮಗೆ ಕರ ತಟ್ಟಲಿಕ್ಕೆ ಹೇಳಿಕೊಡು. ನಿಜವಾಗಿ ಹೇಳ್ಬೇಕಾ? ಕರ ತಟ್ಟುವವರು ನಂಬಿಕೆಗೆ ಅರ್ಹರು. ಹೌದಾ? ಅಂದ್ರೆ ನಿನ್ನ ಮುಖ ನೋಡುವಾಗ ನಮಗೆ ನಂಬಿಕೆ ಬರುದಿಲ್ಲ. ಹಾಗಲ್ಲ ಅದು. ಕರ ತಟ್ಟಿ ಭಾಷೆ ಕೊಟ್ರೆ ನನ್ನ ನನ್ನ ಕರ ಇಷ್ಟು ಸಣ್ಣ ಕರ ನಾವು ತಟ್ಟಬೇಕು. ಇದು ನಮಗೆ ಸಿಕ್ಕಿದ್ದ ಕೈಗೆ. ಈ ಕರದ ಮೇಲೆ ನಿಮ್ಮ ಕರವನ್ನು ಇರಿಸಿ ಭಾಷೆ ಸಣ್ಣ ಕರ ನಿನ್ನದು ಹೇಗೆ ಸಿಕ್ಕಿ? ಈ ಸಣ್ಣ ಕರಗೆ ಹೇಗೆ ಸಿಕ್ಕಿಕೊಂಡದ್ದು? ಏನು ನೀನು ಮಾತಾಡಿದ್ದು ಹಿಂದೋಗ ಮೇಡಮ್. ಅಲ್ಲ, ಮಾತಾಡುವಾಗ ಜಾಗ್ರತೆ ಮಾಡು. ಏನಾಯ್ತು ಈಗ? ನೀನು ಪ್ರಥಮದಿಂದ ಒಂದೊಂದು ಮಾತಾಡ್ತಿ ನಮಗೆ ಅರ್ಥ ಆಗುದಿಲ್ಲ. ಅದಕ್ಕೆ ಅಲ್ವಾ ನಾನು ಈಗ ಅವನ ಮುಖ ನೋಡಿ ಮೂರ್ಖ ಅಂತ ಹೇಳಿದ್ದೆ. ಹೌದು. ಅದೆಂತದ್ದು ಗೊತ್ತಿಲ್ವಾ? ಅಲ್ಲ, ಈ ಶಬ್ದ ಕೇಳಲಿಲ್ಲ ನಾನು. ಮೂರ್ಖ ಅಂದ್ರೆ ಒಳ್ಳೆಯವ. ಓಹೋ, ನಾನು ಒಳ್ಳೆಯ ಏನಿಲ್ಲ, ನಿಲ್ಲು. ಒಳ್ಳೆಯ ಮೂರ್ಖ ಅಂತ ಯಾರು ಹೇಳಿದ್ವಿ? ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯ ಮೂರ್ಖ ಅಂತ ಮೂರ್ಖ ಒಳ್ಳೆಯವ. ನಾನು ಒಳ್ಳೆಯವ, ನಾನು ಮೂರ್ಖ. ನೀನು ಮೂರ್ಖ. ನೀನು ಮೂರ್ಖ. ಓ ಕರಿಯ, ನಿನಗೇನು ಸಮಸ್ಯೆ? ಕರಿಯ ನೀವು ಒತ್ತಲು ನಾ ಅಂತ ಹೇಳುದಿಲ್ಲ. ಏನು ನಿಮ್ಮೊಳಗೆ ಒಳಗೆ ಮಾತಾಡಿಕೊಂಡಿದ್ದೀರಾ? ಇಲ್ಲ, ನಾನು ಕೊಡ್ತೇನೆ ಅಂತ. ಏನಾಯ್ತು ಈಗ ನಿನಗೆ ಕಷ್ಟ? ಈಗ ನೀನು ಹೋಗಿ ಹೋಗಿ ಅವನಿಗೆ ಒಬ್ಬನಿಗೆ ಕೊಟ್ಟದ್ದ? ಹೌದು. ಅವನಿಗೆ ಅಣ್ಣ ನಾನು. ಹೌದಾ? ಈಗ ಅವನಿಗೆ ಕೊಟ್ಟೆ ನನಗೇನಿಲ್ವಾ? ನಿನಗೆ ಬೇಕಾ? ನಿನಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ಸರಿ, ಇಬ್ಬರಿಗೂ ಹಂಚಿ ಕೊಡ್ಬೇಕು. ನಿನ್ನನ್ನು ಬಿಡುವುದಿಲ್ಲ. ಏನ್ ಮಾಡ್ತಿ? ನೀನು ಶತಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆ. ನಾನು 100 ಪಾಲು ಒಳ್ಳೆಯವ, ನಾನು ಶತಮೂರ್ಖನೇ. ಸಾವಧಾನದಿಂದಿರು ಮನವೇ. ಒಮ್ಮೆಲೆ ಕೊಡುವಾಗ ಎಷ್ಟು ಸಂತೋಷ ಆಗ್ತದೆ. ಓ ಮೂರ್ಖ, ಓ ಶತಮೂರ್ಖ, ನೀನು ಬರೇ ಮೂರ್ಖ. ಶತಮೂರ್ಖ. ನಾವೆಷ್ಟು ಒಳ್ಳೆಯವರು ತಮ್ಮ. ಮೂರ್ಖ ಸುಖ. ಜೊತೆ ಅಂದ್ರೆ ಜೊತೆ, ಹೀಗೆ ಇರ್ಬೇಕು. ಜೊತೆ ಅಂದ್ರೆ ಜೊತೆ. ನಾನು ಹೇಳಿದ್ದು ಹಾಗಲ್ಲ, ನನ್ನ ಮಾತಿನಲ್ಲಿ ಸಿಕ್ಕಿದ್ದೀರಿ ಅಂತ. ನನಗೆ ಭಾಷೆ ಕೊಟ್ಟಿದ್ದೀರಾ? ಬೇಕಾದದ್ದು ಬೇರೆಯವರಲ್ಲ, ನಿಮ್ಮಿಬ್ಬರು ತಲೆ. ಏನು ಇವ ದೊಡ್ಡ ಮೋಸಗಾರ, ಇವ ವಂಚಕ, ಇವ ಕಪಟಿ ದೊಡ್ಡ. ತಮ್ಮ ಹೋಗಿ ಹೋಗಿ ಪ್ರಾಣ ಕೇಳಿದನಲ್ವ,
ಪ್ರಾಣ ಕೇಳುವುದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳ್ತಿದ್ರೆ ಬೇಗ ಬೇಗ ಬಿಚ್ಚಾದ್ರೂ ಕೊಡುವುದಿಲ್ಲ, ತಡೆಯುವುದಿಲ್ಲ. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳ್ಬೋದು. ನಾನಾದ್ರೂ ಈ ನೀರಿನಲ್ಲಿ 4 ದಿವಸ ಬದುಕುತ್ತಿದ್ದೆ ತಮ್ಮ. ಅಣ್ಣ, ನನಗೆ ನೀನು ಅಣ್ಣ. ಹೌದು, ನನಗೆ ಪ್ರಾಣ ಕೊಟ್ಟ ಅಭ್ಯಾಸ ಇಲ್ಲ. ಕೊಟ್ಟ ಮಾತ್ರಕ್ಕೆ ದೊಡ್ಡವರಾದ ನಿನ್ನ ಜೀವ ಕೊಟ್ಟು ತಮ್ಮನ ಪ್ರಾಣ ಉಳಿಸಲ್ಲ. ಸಾಧ್ಯವೇ ಇಲ್ಲ. ಎರಡಲ್ಲ 4 ಮಾತಾಡ್ಬೇಡ ನೀನು ತಮ್ಮ. ನಾನು ಮೊದಲೇ ಹೇಳಿದ್ದೇನೆ, ಕೊನೆ ತನಕ ಜೊತೆಯಲ್ಲೇ ಇರಬೇಕು ಅಂತ. ನಾಳೆ ತಮ್ಮ, ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರಬೇಕಾದ್ರೆ ನಮಗೆ ಇಷ್ಟು ದೊಡ್ಡದಿದ್ದು ಏನು ಪ್ರಯೋಜನ? ಇದಕ್ಕೆ ಸ್ವಲ್ಪ ಕೆಲಸ ಆಗ ನೀರು ಕುಡಿದದ್ದು ಸ್ವಲ್ಪ ಹೆಚ್ಚಾಗಿದೆ ತಮ್ಮ. ಅಣ್ಣ, ಮುಂದೆ ಕಾಣುವುದು ನೀರು, ಅಲ್ಲಿ ನೀರು, ಅಲ್ಲಿ ನೀರು, ಹಿಂದೆ ನೀರು. ಸಾಕು, ಕೊಡಿ 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 ಅಲ್ಲ ಇಡಿ. ನನಗೆ ಅದೇ ನಿನಗೇನು ಅವಸರ? ಒಮ್ಮೆ ಮುಗಿಸುವ. ಒಮ್ಮೆ ಮುಗಿಸಿ ಅದೆಲ್ಲ ಮುಗಿಸ್ಲಿಕ್ಕೆ ಆಗುದು. ಹೋಗಬಹುದಲ್ಲ, ಕ್ರಮಬದ್ಧವಾಗಿ ಮುಗಿಸಬೇಕು. ನಮ್ಮದನ್ನು ಮಾತು ಕೇಳು. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ಇವರ ಕಣ್ಣ ಮುಂದೆ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಪರಿಹರಿಸುವವನೇ ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತೆಯ. ನೀನು ಯಾರು, ನಾವ್ಯಾರೆಂಬುದು ಈಗ ಸ್ಪಷ್ಟವಾಗಿ ನಾವು ಅರ್ಥ ಆಯ್ತು. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು. ನಿನ್ನನ್ನು ನಾರಾಯಣ ಹೀಗೆ ಸ್ತುತಿ ಮಾಡ್ತೇವೆ. ಅಜ್ಜನ ಅಂತ ನಮ್ಮ ನೆತ್ತಿಯ ಮೇಲೆ ನಿನ್ನ ದಿವ್ಯ ಹಸ್ತ ಸ್ಪರ್ಶವಾಗಿ ನಮಗೆ ಜ್ಞಾನೋದಯವಾಯಿತು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪ ದರ್ಶನವಾಯಿತು. ನೀನು ತಂದೆ ನಮ್ಮ ಮಕ್ಕಳನ್ನು ದಯ ಉಂಟಾಗಿದೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡ್ತಂದೆ. ಅಸ್ತು ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನರಿತಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆ ಕಾರಣದಿಂದ ಹೆಸರನ್ನ ಇಡಬೇಕಾದದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ, ಕಠಿಣವಾದ ತನು ಕರ್ಕಶವಾದಂತಹ ಧ್ವನಿವುಳ್ಳ ನೀನೇ ಕೈಟವ. ಏನು ದೇವರ ಮಕ್ಕಳಾದಂತಹ ನಮಗೆ ಒಂದು ಒಳ್ಳೆಯ ಬುದ್ಧಿ ಬರಬೇಕಿತ್ತು. ಸರಿ, ಈ ಕೆಟ್ಟ ಬುದ್ಧಿ ಯಾಕೆ ಬಂತು ನಮಗೆ ಹೇಳಿ? ಅದಕ್ಕೂ ಕಾರಣ ಇದೆ ಮಕ್ಕಳೇ. ಏನು? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗಬೇಕು. ಅದು ಸಿಗದೇ ಇದ್ರೆ ಅವರು ಭಯವನ್ನು ಸೃಷ್ಟಿಸುವ ಭಯೋತ್ಪಾದಕರಾಗಿ ಕಾಣಿಸಿಕೊಳ್ಳುತ್ತಾರೆ. ಹಾಗಿದ್ರೆ ಭಯೋತ್ಪಾದಕರಾಗುವುದು ಯಾರು? ಸಂಸ್ಕಾರಹೀನರು ಎನ್ನುವುದು ಸತ್ಯ. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಅತ್ಯಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿಸುತ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ, ಮನದಾಸೆಯನ್ನು ಕೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ಕೊನೆಯ ಗಳಿಗೆಯಲ್ಲಿ ಆಶೆ ಇರುವುದು ಒಂದೇ, ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮಕ್ಕಳೇ,
ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟಬಾರಿ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿ ಚಿರಶಾಶ್ವತವಾಗಿ ಉಳಿಯುವಂತೆ ನಾನು ಅನುಗ್ರಹಿಸುತ್ತೇನೆ. ಹಾಗೆಯೇ ನಿಮಗೆ ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸುವುದಕ್ಕೆ ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡೀ ಕತ್ತರಿಸುತ್ತೇನೆ. ನಿಲ್ಲಿಸಿದ್ದೇನೆ. ಬ್ರಹ್ಮನು ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಜನನಿ ಆಜ್ಞೆಯಂತೆ ಪಾಲನಾ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾರುತ್ತೇನೆ.